ಬದುಕನ್ನ ಸುಂದರವಾಗಿ ಕಟ್ಟಿಕೊಂಡಂತವರು ತಮ್ಮ ಸ್ಟೇಟಸ್ ಕಥೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಪ್ರೀತಿ ಮೂಡಿಸ್ತಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿದ್ದುಕೊಂಡು ಸ್ಫೂರ್ತಿ ನೀಡ್ತಾ ಹಾಗೆ ಒಂದಷ್ಟು ಬರೆಯುವಂತಹ ಮನಸ್ಸುಗಳಿಗೆ ಕೂಡ ಸ್ಫೂರ್ತಿ ನೀಡುವಂತಹ ಧೀರಜ್ ಬೆಳ್ಳಾರಿ ಅವರು ಅದರೊಂದಿಗೆ ನಾಟಕ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಸೊ ಧೀರಜ್ ಅವರು ನಮ್ಮೊಂದಿಗೆ ಇವತ್ತಿದ್ದಾರೆ. ಧೀರಜ್ ಬೆಳ್ಳಾರಿ ಅವರು ಮೂಲತಃ ಸುಳ್ಯದವರು, ಕರೆಕ್ಟ್ ಅಲ್ವಾ? ಸೊ ಉಡುಪಿಗೆ ಹೇಗೆ ಬಂದ್ರಿ? ಅಲ್ಲಿಂದ ಆರಂಭ ಮಾಡೋಣ. ಉಡುಪಿಗೆ ಹೇಗೆ ಬಂದ್ರಿ? ಅದೊಂದು ಅಚಾನಕ್ ಅಂತ ಹೇಳಬೇಕು. ವಾಟ್ಸಪ್ ಸ್ಟೇಟಸ್ ಅಲ್ಲಿ ಒಂದು ಜಾಬ್ ಇದೆ ಅಂತ ಗೊತ್ತಾಯಿತು. ಮೈಸೂರಲ್ಲಿ ಒಂದು ಜಾಬಲ್ಲಿದ್ದೆ. ನನಗೆ ಬೇರೆ ಥರದ ಜಾಬ್ ನಮ್ಮೂರು ಬೇಕಿತ್ತು ಅಂತ ಆಸೆ ಇತ್ತು. ಹಾಗಾಗಿ ಸ್ಟೇಟಸಲ್ಲಿ ನಮಗೆ ತುಂಬ ಬರುತ್ತೆ, ಇಲ್ಲೊಂದು ಕಡೆ ಜಾಬ್ ಇರುತ್ತೆ ಅಂತ. ಸೊ ಹಾಗಾಗಿ ನನಗೆ ಸಿಕ್ಕಿದ್ದು ತ್ರಿಷಾ ವಿದ್ಯಾ ಕಾಲೇಜು ಅಂತ. ಸೊ ನನ್ನ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಆ ಕಾಲೇಜಿಗೆ ಜಾಬಿಗೆ ಬಂದೆ. ಇಂಟರ್ವ್ಯೂಗೆ ಬಂದಾಗ ತುಂಬ ಜನ ಇದ್ದರು. ನನಗೆ ಸಿಗುತ್ತೆ ಅಂತ ನನಗೂ ಯೋಚನೆ ಕೂಡ ಇರಲಿಲ್ಲ. ಯಾಕೋ ಚೇರ್ಮನ್ಗೆ ನನ್ನನ್ನು ನೋಡಿ ಇವನು ಡಿಸರ್ವ್ ಅಂತ ಅನಿಸಿರಬೇಕು. ಹಾಗಾಗಿ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಆದ ನಂತರ ನನ್ನ ಲೈಫ್ ಒಂದು ಸ್ವಲ್ಪ ಟರ್ನ್ ಆಯಿತು. ಹೊಸ ಜನರ ಪರಿಚಯ ಆಯಿತು. ಹೊಸ ಥರ ಬೆಳಿಲಿಕ್ಕೆ ಒಂದು ಸಾಧ್ಯ ಆಯಿತು ಅಂತ ಅನ್ಕೋತೇನೆ. ಸೊ ಈಗ ಬಹುಶಃ ಧೀರಜ್ ಅಂತ ಕೂಡಲೇ ಎಲ್ಲರಿಗೂ ನೆನಪಾಗುವಂಥದ್ದು ಸ್ಟೇಟಸ್ ಕಥೆಗಳು ಲಾಕ್ಡೌನ್ ಸಮಯದಲ್ಲಿ ಆರಂಭಗೊಂಡಂಥದ್ದು. ಸೊ ಅದು ಹೇಗೆ ಏನೇ ಒಂದು ಬರೀಲಿಕ್ಕೆ ಒಂದು ಸ್ಪಾರ್ಕ್ ಬೇಕಂದ್ರೆ ಹೀಗೆ ಬರಿಬೇಕು ಅಂತ. ಸೊ ಅದು ಹೇಗೆ ಆರಂಭ ಆಯ್ತು? ಇಲ್ಲಿಗೆ ಎಷ್ಟು ಕಥೆಗಳಾಗಿದೆ? ಇನ್ನು ಹೇಗೆ ಸಾಗ್ತಾ ಇದೆ ಅದು? ಓಕೆ, ಇವತ್ತಿಗೆ 953 ಕಥೆಗಳೇನಾಯಿತು. ಹಾಗಾಗಿ ಅನಿಸಿದ್ದು ಯಾಕೆ ಅಂತ ಹೇಳಿದ್ರೆ, ತುಂಬ ಜನ ಸ್ಟೇಟಸ್ ಹಾಕ್ತಾರೆ. ಸ್ಟೇಟಸ್ ಹಾಕೋದಿದ್ರೆ ಒಂದಾದರೆ ಅವ್ರು ಯಾವ್ದಾದ್ರು ಮದುವೆ ಫಂಕ್ಷನಿಗೆ ಹೋದರೆ ಚಂದದ ಡ್ರೆಸ್ ಹಾಕಿದ್ರೆ, ಯಾವ್ದಾದ್ರು ಒಂದು ಪ್ಲೇಸ್ ವಿಸಿಟ್ ಮಾಡಿದ್ರೆ. ನನಗೆ ಹೊಸ ಡ್ರೆಸ್ ತಗೊಂಡು ಫೋಟೋ ಹಾಕುವ ಅಭ್ಯಾಸ ಇಲ್ಲ. ಮತ್ತು ಯಾವ್ದಾದ್ರು ಫಂಕ್ಷನಿಗೆ ಹೋಗಿ ಫೋಟೋ ತೆಗೆಯುವ ಅಷ್ಟು ಚಂದದ ಕ್ಯಾಮರಾ ಇಲ್ಲ. ಏನಾದರೂ ಹಾಕಬೇಕಲ್ಲ. ಏನು ಹಾಕೋದಿಂತಿದ್ದಾಗ ಅಂದರೆ ನಾನು ಬರ್ದು ಹಾಕುವ, ನೋಡುವ, ರೀಚ್ ಮಾಡುವ, ಟ್ರೈ ಮಾಡುವ ಅಂತ. ನನಗೂ ಗೊತ್ತಿರಲಿಲ್ಲ ಇಷ್ಟವರೆಗೆ ರೀಚ್ ಆಗುತ್ತೆ ಅಂತ. ಹಾಗಾಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೆರಡು ಕತೆ ಬರೆದಾಗ ಒಂದಷ್ಟು ಜನ ಚೆನ್ನಾಗಿದೆ, ಮುಂದುವರ್ಸು. ಒಂದಷ್ಟು ತಪ್ಪುಗಳಿತ್ತು. ತುಂಬ ಜನ ತಪ್ಪನ್ನು ತಿದ್ದುತ್ತಾ ಇದ್ರು, ಹೀಗೆ ಮಾಡು ಅಂತ. ಸೊ ಹಾಗಾಗಿ ತುಂಬ ಜನ ಓದ್ತಾ ಇದ್ದ ಕಾರಣ ನನಗೆ ಮತ್ತೆ ಬರೀಬೇಕು ಅನ್ನಿಸ್ತು. ಈಗ ಒಂದು ದಿನ ಕತೆ ಬರೆಯೋದಿದ್ರೇ ನನಗೊಂಥರ ಅಯ್ಯೋ ನನ್ನದೇನು ಒಂದು ದಿನದ ರೂಟೀನ್ ಪೂರ್ತಿ ಆಗಲಿಲ್ಲ ಅಂತ ಅನ್ಸೋದಕ್ಕೆ ಆರಂಭ ಆಗುತ್ತೆ. ಕತೆ ತಲುಪಲಿಲ್ಲ ಅಂದರೆ ತುಂಬ ಜನ ಕೇಳೋದಕ್ಕೆ ಆರಂಭ ಮಾಡ್ತಾರೆ, ಯಾಕೆ ರೀಚ್ ಆಗಲಿಲ್ಲ ಅಂತ. ಸೊ ಹಾಗಾಗಿ ಬರೆಯೋದಕ್ಕೆ ಆರಂಭ ಮಾಡಿದೆ. ಈಗಲೂ ಬರಿತಾ ಇದ್ದೀರಿ. ಸೊ ಈಗ ನೀವು ಬರೆಯುವುದರ ಜೊತೆಗೆ ಒಂದಷ್ಟು ಜನರನ್ನ ಬರಿಸ್ತಾ ಇದ್ದೀರಿ ಕೂಡ. ಅಂದ್ರೆ ಒಂದಷ್ಟು ಜನ ಇದರ ಮೇಲೆ ಒಲವು ತೋರಿಸಿ ಅವರದ್ದೇ ಆದಂತಹ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಏನೋ ಒಂದು ಸಣ್ಣ ಹೆಜ್ಜೆಯನ್ನ ಇಡ್ತಾ ಮುಂದೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಅದು ನನ್ನ ಸಾಧನೆ ಅಲ್ಲ. ಅವರಿಗೆ ಪಾಪ ಅಂದರೆ ಬರೆಯೋ ಆಸಕ್ತಿ ಅವ್ರ ಹತ್ರ ಇದೆ, ಅವ್ರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೊಬ್ರು ಹೇಳಬೇಕಿತ್ತು, ಅದನ್ನು ನಾನು ಮಾಡಿದ್ದಷ್ಟೇ. ಅವ್ರು ಮುಂದುವರಿಸ್ತಾ ಇದ್ದಾರೆ, ಹೊಸ ರೀತಿಯಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಒಂದಷ್ಟು ಜನ ಬರೀತಾರೆ, ಒಂದು ಕಡೆ ನಿಲ್ಲಿಸಿದ್ದಾರೆ. ಅವರಿಗೆ ಮತ್ತೊಂದು ಸ್ವಲ್ಪ ಮತ್ತೆ ಬರೆಯೋದಕ್ಕೆ ಏನಾದ್ರು ಪ್ರೇರಣೆ ಬೇಕಾಗುತ್ತೆ. ಆಗಾಗ ಹೇಳ್ತಾ ಇರಬೇಕು. ಕೆಲವೊಬ್ರು ಬರೆಯೋದು ನನಗಿಂತ ತುಂಬ ಚೆನ್ನಾಗಿ ಬರೆಯೋರು ಮುಂದುವರೆದು ಬಿಟ್ಟಿದ್ದಾರೆ. ಸೊ ಅದು ಖುಷಿ. ಚೆನ್ನಾಗಿ ಬರೆಯೋದನ್ನು ತುಂಬ ಜನರಿಗೆ ರೀಚ್ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಅದರಿಂದಾಗಿ ಹೊಸ ಅವಕಾಶಗಳು ಮುಂದೆ ಸಿಗಬಹುದು. ಕೆಲವರಿಗೆ ಸಿಗಬಹುದು ಅಂತ ಕೂಡ ಅನ್ಕೊಂಡಿದ್ದೆ ನಾನು. ಸೊ ಅದೇ ಸ್ಟೇಟಸ್ ಕಥೆಗಳ ಬಗ್ಗೆ ಮಾತನಾಡ್ತಾ ಹೋದ್ರೆ ಬಹುಶಃ ನಾವು ಎಷ್ಟೊತ್ತು ಬೇಕಾದ್ರೂ ಮಾತನಾಡ್ಬೋದು. ಈಗ ಆ ಪುಸ್ತಕವನ್ನ ಕೂಡ ನೀವು ರಿಲೀಸ್ ಮಾಡಿದಿರಿ ಈಗಾಗಲೇ. ಸೊ ಅಷ್ಟರಲ್ಲಿ ಹಲವಾರು ಕಥೆಗಳು ನಿಮ್ಗೆ ಇಷ್ಟವಾದಂತಿರಬಹುದು. ನೀವೇ ಅದರ ರಚನೆಕಾರರಾದ ಕಾರಣ ಎಲ್ಲವೂ ನಿಮ್ಮ ಮನಸ್ಸಿಗೆ ಮುಟ್ಟುವಂಥದ್ದೇ. ಆದ್ರೆ ಒಂದು ಕಥೆಯನ್ನ, ಈಗ ಸ್ಟೇಟಸ್ ಕಥೆ ಅಂದ್ರೆ ಒಂದು ಸಣ್ಣ ಕಥೆ, ಸ್ಟೇಟಸ್ ಅಲ್ಲಿ ಎಷ್ಟು ಹೇಳಿಸ್ತದೆ, ಒಂದಿಷ್ಟು ಲೈನ್ ಇದ್ದು ಅಷ್ಟೇ ಕಥೆ. ಸೊ ಅದನ್ನ ದೊಡ್ಡದು ಮಾಡ್ಬೇಕು, ಆ ಕಥೆಯನ್ನ ಮುಂದೆ ಡೆವಲಪ್ ಮಾಡ್ಬೇಕು, ಅದು ತುಂಬಾ ಇಷ್ಟವಾದ ಕಥೆ ಅಂತದ್ದು ಯಾವ್ದಾರು ಇದ್ರೆ? ಈ ಕತೆ ಇದೆ. ನಾನು ಸ್ಪಂದನದ ನಾಗರಾಜ್ ಸರ್ ಜೊತೆ ಸೇರ್ಕೊಂಡು ಅದನ್ನು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ವಿ. ಆದರೆ ನನಗೆ ಅದನ್ನು ಸಮಾಜದ ಮುಂದೆ ತೆರೆದಿಡ್ಲಿಕ್ಕೆ ಹೆದರಿಕೆ ಇದೆ. ಅಂದರೆ ಅದನ್ನು ಸಮಾಜ ಹೇಗೆ ಒಪ್ಕೊಳ್ಳುತ್ತೋ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು ಕತೆ ಹೇಗೆ ಅಂತ ಹೇಳಿದ್ರೆ, ಒಬ್ಬಳು ಮಗಳನ್ನ ತಂದೆ ಕುಡಿತದ ಕಾರಣಕ್ಕೋಸ್ಕರ ಮಾರಾಟ ಮಾಡಿ ಬಿಡ್ತಾನೆ. 18 ವರ್ಷದ ನಂತರ ಈ ತಂದೆ ಆದವನು ಒಂದು ಕಡೆ ತಿರುಗಾಡ್ತಾ ವೇಶ್ಯಾವಾಟಿಕೆ ಕೇಂದ್ರಕ್ಕೆ ಹೋಗ್ತಾನೆ. ಅಲ್ಲೊಂದು ಹುಡುಗಿ ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಸುಖವನ್ನು ಕೊಟ್ಟು ಹೊರಗೆ ಹೋಗುವಾಗ ಅವನು ದುಡ್ಡು ಕೊಟ್ಟದನ್ನು ಬೇಡ ಅಂತ ಹೇಳಿ ಕಿಸೆಯಲ್ಲಿಟ್ಟು ಅಮ್ಮ ಹೇಗಿದ್ದಾರೆ ಅನ್ನೋದನ್ನ ಕೇಳ್ತಾಳೆ. ಆ ವಿಚಾರ ಇದೆಯಲ್ಲ, ನಾನು ಅದನ್ನ ಶೂಟಿಂಗ್ ಮಾಡಿದ್ದೇವೆ. ನಂಗೆ ಈಗ ಅದನ್ನ ಸಮಾಜಕ್ಕೆ ತೆರೆದಿಡ್ಲಿಕ್ಕೆ ಸಮಾಜ ಹೇಗೆ ಅದನ್ನು ಸ್ವೀಕರಿಸುತ್ತೆ? ಒಂದು ಮಗಳು ತಂದೆಯನ್ನು ಹೀಗೆ ನೋಡ್ತಾಳ. ಸೊ ಅದು ಹೆದರಿಕೆ ಇದೆ. ಹಾಗಾಗಿ ಇದು ನನಗೆ ಆಗಾಗ ಮನಸ್ಸಲ್ಲಿ ಇದನ್ನು ನೀನು ಹೇಳು ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ನನಗೆ ಹೇಳೋದಕ್ಕೆ ಒಂಚೂರು ಭಯ ಇದೆ. ನೋಡ್ಬೇಕು ಮುಂದೊಂದು ಒಂದಷ್ಟು ಜನರ ಜೀವನದಲ್ಲಿ ಆಗಿರಬಹುದು. ಹಾಗಾಗಿ ಮುಂದೊಂದು ದಿನ ಬಂದಾಗ ನೋಡುವ ಅಂತ. ಸೊ ಪ್ರತಿ ಒಂದು ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಏನೇ ಒಂದು ಬರೀಲಿಕ್ಕೆ. ಸೊ ಈಗ 953 ಕಥೆಗಳಂದ್ರೆ ಒಂದೆರಡು ಕತೆ ಏನೋ ಬರೀತಾರೆ ಅಂದ್ರೆ ಏನೋ ಒಂದು ಯೋಚನೆ ಮಾಡಿ ಬರೀತಾರೆ. ಇಷ್ಟು ಕಥೆಗಳನ್ನ ಬರಿತೀನಿ ಅಂದ್ರೆ ನಿಮ್ಗೆ ಬೇರೆ ಬೇರೆ ಆದಂತಹ ಸ್ಫೂರ್ತಿಗಳಿರ್ತದೆ. ಅಂದ್ರೆ ದಿನ ನೋಡಿದ್ದ ಕತೆ ಹಾಗೆಲ್ಲ ಇರಬಹುದು. ಸೊ ನಿಮಗೆ ನಿಮ್ಮ ಕಥೆಯಲ್ಲಿ ತುಂಬಾ ಇಷ್ಟಪಟ್ಟು, ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ಅದು ಕತೆ ತುಂಬಾ ಇಷ್ಟ ಆಗಿ, ಈಗ ನೀವು ಹೇಳಿದ್ದೀಗ ಒಮ್ಮೆ ಗೂಸ್ ಬಂಪ್ಸ್ ಕೊಡ್ತದೆ. ಸೊ ಆ ತರ ಆಗಿ ಯಾರಾದ್ರೂ ನಿಮ್ಗೆ ಹೇಳಿದ್ದು
ಹಾ, ಸುಮಾರು ಜನ ಹೇಳಿರ್ತಾರೆ, ಹೌದು. ಬಟ್ ತುಂಬಾ ನೆನಪಿನಲ್ಲಿ ಇಟ್ಟುಕೊಳ್ಳುವ. ನಾನು ಒಂದು ಕತೆ ಬರ್ದಿದ್ದೆ. ಆ ಕತೆ ಏನು ಅಂತ ಹೇಳಿದ್ರೆ, ನಾವು ದಾರಿಲಿ ಹೋಗ್ತಾ ಇರುವಾಗ ಯಾರಿಗಾರ ಸಹಾಯ ಮಾಡಬೇಕು ಅಂದ್ರೆ, ನನಗೆ ಮೊದಲು ಅಭ್ಯಾಸ ಇರಲಿಲ್ಲ, ಮತ್ತೆ ಆ ಅಭ್ಯಾಸನ ರೂಢಿಸ್ಕೊಂಡೆ. ನನಗೊಬ್ಬರು ಸಹಾಯ ಮಾಡೋದು ಒಂದಿನ ಬೈಕ್ ಪೆಟ್ರೋಲ್ ಖಾಲಿ ಆದಾಗ ಅಂತ. ಆ ಕತೆ ಬರೆದು ರಾತ್ರಿ 3 ಗಂಟೆಗೆ ಒಬ್ಬ ಫೋನ್ ಮಾಡಿದೆ, ನನ್ನ ಫ್ರೆಂಡು ಫೋನ್ ಮಾಡಿ, ನನಗೆ ಇದೇ ಎಕ್ಸ್ಪೀರಿಯನ್ಸ್ ನನಗೆ ಆಗಿತ್ತು, ನಿನ್ನ ಕತೆ ಓದಿದ್ದೆ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ದ. 4 ದಿವಸ ಅವನ ಆಕ್ಸಿಡೆಂಟಲ್ಲಿ ತೀರೋದ. ಸೊ ನನಗೆ ಅವನು ನನ್ನ ಹತ್ರ ಮಾತಾಡಿರ್ಲಿಲ್ಲ, ಅಷ್ಟು ಟೈಮ್ ಮಾತಾಡದವ. ಆಕ್ಸಿಡೆಂಟ್ ಈ ಕಥೆಯ ಕಾರಣಕ್ಕೆ ಅವನ ಹತ್ರ ಕನೆಕ್ಟ್ ಆದ, ಮತ್ತೆ ಬಿಟ್ಟು ಹೋದ. ಆದರೆ ಕಥೆಯಿಂದಾಗಿ ನನಗೊಮ್ಮೆ ಅವನ ಹತ್ರ ಮಾತನಾಡೋ ಪುಣ್ಯ ಆದರೂ ಸಿಗ್ತಲ್ಲ ಅಂತ. ಹಾಗಾಗಿ ಅಂತ ಒಂದಷ್ಟು ಜನರ ಕೆಲವು ಕಥೆಗಳು ಯಾರ್ದೋ ಒಬ್ಬನ ಅಂದರೆ ಲೈಫಿಗೆ ಕನೆಕ್ಟ್ ಆಗ್ತಿದೆ, ಕೆಲವರಿಗೆ ಹೌದು ನಮ್ಮ ಲೈಫಲ್ಲಿ ಇದೇ ಥರದ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಅವರಿಗೇನೋ ಅದರಿಂದ ಒಂದು ಸ್ವಲ್ಪ ಖುಷಿ ಸಿಕ್ಕಿದೆ ಅಂತ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಸೊ ಇಷ್ಟೊಂದು ಕತೆ ಬರಿಬೇಕಾದ್ರೆ ನಿಮ್ಗೆ ಸುತ್ತಮುತ್ತಲ ಜನರ ಸಪೋರ್ಟ್ ಕೂಡ ಖಂಡಿತವಾಗಿ ಬೇಕಾಗ್ತದೆ. ಸೊ ನೀವು ಶಿಕ್ಷಕರಾಗಿದ್ದುಕೊಂಡು ಅಂದ್ರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಲೇಬೇಕು, ದಿನ ಇಷ್ಟು ಮಾಡ್ಲೇಬೇಕು. ಸೊ ಆ ಹೊತ್ತಲ್ಲಿ ಹೇಗೆ ಅದರ ಜೊತೆಗೆ ನಾಟಕ ಕೂಡ ಮಾಡ್ತೀರಿ, ಅದ್ರ ಬಗ್ಗೆ ಮಾತನಾಡೋಣ. ಆದ್ರೆ ಅದರ ಜೊತೆಗೆ ಇದನ್ನ ಹೇಗೆ ಜೊತೆಯಾಗಿ ಮಾಡ್ತಾ ಹೋಗ್ತಾ ಇದ್ದೀರಿ? ನಾನು ಅದೇ ಕಥೆಯದ್ದು ನನ್ನ ಸಮಯವನ್ನು ಹೇಗಿದ್ದು ರಾತ್ರಿ 10 ಗಂಟೆ ನಂತರ. ಅದಕ್ಕಿಂತ ಮೊದಲು ಪ್ರತಿದಿನದ್ದು ಇಡೀ ದಿನವನ್ನು ಅನುಭವಿಸ್ತೇನೆ. ನನ್ನ ಕತೆ ಬರೆಯೋದಕ್ಕಿಂತ ಮೊದಲು ಇದ್ದದ್ದಕ್ಕೂ ಈಗಿದ್ದದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೊದಲು ಸುಮ್ಮನೆ ಆ ಸನ್ನಿವೇಶದಲ್ಲಿ ಇದ್ದದ್ದಷ್ಟೇ, ಆದ್ರೆ ಈಗ ನಾನು ಆ ಸನ್ನಿವೇಶವನ್ನು ನನಗೇನು ಕತೆ ಸಿಗುತ್ತೆ ಹೀಗೆ ನೋಡ್ತಾ ಹೋಗ್ತೇನೆ. ಹಾಗಿದ್ದಾಗ ಬದುಕೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತೇನು ಹೊಸತು ಸಿಗಬಹುದು, ಒಂದೊಂದು ದಿನ ತುಂಬಾ ಕತೆಗೆ ಬೇಕಾದ ವಿಚಾರಗಳು ಸಿಗ್ತದೆ, ಅದನ್ನ ಬರ್ದಿಟ್ಕೋತಾ ಹೋಗ್ತೇನೆ. ನನಗೆ ಯಾವತ್ತೋ ಒಂದು ದಿನ ಏನೋ ವಿಚಾರ ಸಿಗದೆ ಇದ್ದಾಗ ಇದರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ದುಕೊಂಡು ಬರೀತೇನೆ. ಹೆಚ್ಚಾಗಿ ಆ ದಿನ ಏನು ನಾನು ಅನುಭವಿಸಿರ್ತೇನೋ ಅದನ್ನೇ ಬರಿತಾ ಹೋಗ್ತೇನೆ. ಅದು ವಿದ್ಯಾರ್ಥಿಗಳ ಜೊತೆ ಇದ್ದಾಗ ಮತ್ತೆ ಉಳಿದ ಶಿಕ್ಷಕರ ಜೊತೆ ಇದ್ದಾಗ, ಕಾಲೇಜಿನಲ್ಲಿದ್ದಾಗ ಆ ಒಂದು ಅನುಭವ ತುಂಬಾ ಹೆಚ್ಚು ಸಿಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆಯಿಂದ ಬಂದಿರೋದು, ಅವರವರ ಯೋಚನೆಗಳು ಬೇರೆ. ಅದರಿಂದ ನನಗೇನಾದ್ರೂ ಒಂದು ಹೊಸ ವಿಚಾರ ಸಿಗ್ತಾ ಹೋಗ್ತಾ ಬರೀಲಿಕ್ಕೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಹೇಗಿದೆ ರೆಸ್ಪಾನ್ಸ್? ಅವರಿಗೆ ತುಂಬ ಖುಷಿ ಇದೆ. ಯಾಕೆಂತ ಹೇಳಿದ್ರೆ ಅಂದರೆ ನಮ್ಮ ಮೂಲತಃ ಮಧ್ಯಮ ವರ್ಗ ಅಂತ ಹೇಳ್ಬೋದು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಯಾವುದೋ ಒಂದು ಅಂದರೆ ಕುಟುಂಬ ಕಲಹ ವಿಚಾರಕ್ಕಾಗಿ ಊರು ಬಿಟ್ಟು ಬರಬೇಕಾಯಿತು. ಬರ್ತಾ ಇರುವಾಗ ನಾನೊಂದು ಶಾಲೆ ನೋಡಿದ್ದೆ. ನಾನು ದಾರಿಲಿ ಬರ್ತಾ ಇರುವಾಗ ಆ ಶಾಲೆ ನನ್ನ ಅಮ್ಮನ ಹತ್ರ ಹೇಳಿದೆ, ನಾನು ಆ ಶಾಲೆಗೆ ಸೇರಿಸಿ ಅಂತ. ನಾವೊಂದು 5-6 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ವಿ. ನಮಗೆ ಆಗ ಹೋಗಕ್ಕೆ ದುಡ್ಡು ಇರಲಿಲ್ಲ. ಹಾಗಾಗಿ ನಾನು, ತಂಗಿ, ಅಪ್ಪ ಮೊದಲೇ ರೀಚ್ ಆಗಿದ್ರು. ಅದೆಲ್ಲ ಫ್ಯಾಮಿಲಿ ಕತೆಗಳೆಲ್ಲ. ಹಾಗಾಗಿ ನಾನು ಅಮ್ಮನ ಹತ್ರ ಸೇರಿದೆ. ನನಗೆ 4ನೇ ಕ್ಲಾಸ್, ಈ ಶಾಲೆಗೆ ಸೇರಿಸಿ ಅಂತ. ಅಮ್ಮ ಹೇಳಿದ್ರು ಮೊದಲು ಮನೆಗೆ ಹೋಗು ಮತ್ತೆ ನೋಡುವ ಅಂತ. ಎಷ್ಟೋ ವರ್ಷ ಮತ್ತೆ ನಾನು ಬೇರೆ ಒಂದು ಶಾಲೆಗೆ 7ನೇವರೆಗೆ ಸೇರಿದೆ. 8ನೇ ತರಗತಿ ಅದೇ ಶಾಲೆಗೆ ಸೇರಿದೆ. ಆ ಶಾಲೆಗೆ ಸೇರುವಾಗ ಅದೊಂಥರ ಪ್ರೌಡ್ ಫೀಲ್, ನಾನು ಅದೇ ದಾರಿ ನಡ್ಕೊಂಡು ಹೋಗಿ ನೋಡಿದ ಶಾಲೆ. ಹಾಗಾಗಿ ಆ ಶಾಲೆಗೆ ಸೇರಿದೆ. ಶಾಲೆಗೆ ಸೇರಿದ ನಂತರ ಅಲ್ಲಿ 7ನೇ ಕ್ಲಾಸಲ್ಲಿ ಇರುವಾಗ ಆ ವರ್ಷದಲ್ಲಿ ಅತ್ಯುತ್ತಮವಾಗಿ ಶಾಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದ ವಿದ್ಯಾರ್ಥಿಗೆ ಅಂತ ಸರ್ಕಾರದ ಅದು ಯಾವುದೋ ಒಂದು ಫೌಂಡೇಶನ್ ಇಂದ 10,000 ರೂಪಾಯಿನೋ ಬಹುಮಾನ ಸಿಗುತ್ತೆ. ಆ ಬಹುಮಾನವನ್ನು ಕೊಡುವಾಗ ನನ್ನ ಅಪ್ಪ ಅಮ್ಮನ ಸ್ಟೇಜಲ್ಲಿ ಕೂರಿಸಿದ್ದೆ. ಸೊ ಅವತ್ತು ಅವ್ರಿಗೊಂದು ಪ್ರೌಡ್ ಫೀಲ್ ಇತ್ತಲ್ಲ, ಸೊ ಅದು ನನಗೆ ಯಾವತ್ತೂ ಮರೆಯದಂತಹ ಕ್ಷಣಗಳು. ಸೊ ಅದಾದ ನಂತರ ಆ ಥರ ನನಗೆ ಅಪ್ಪ ಅಮ್ಮನ ಹಾಗೆ ಪ್ರೌಡ್ ಫೀಲ್ ಮಾಡೋದು ನನ್ನ ಬುಕ್ ರಿಲೀಸ್ನ ದಿನ ನಮ್ಮ ಕಾಲೇಜಲ್ಲಿ ನಾನು ಕೂರಿಸಿದಾಗ ಅಪ್ಪ ಅಮ್ಮನಿಗೊಂದು ಖುಷಿ ಸಿಕ್ತು. ಅವತ್ತು ನಾನು ಅಪ್ಪ ಅಮ್ಮನಿಗೆ ಫಸ್ಟ್ ಟೈಮ್ ಅವರಿಗೆ ಬೀಚ್ ತೋರಿಸಿದ್ದು. ಅವರಷ್ಟವರೆಗೂ ಮನೆ ಕೆಲಸ ಇದರಲ್ಲೇ ಬದುಕಿದವರು, ಸಮುದ್ರ ಕೂಡ ನೋಡಿರಲಿಲ್ಲ. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಒಂದ್ಸಲ ನೋಡಿದಾಗ ಅವ್ರಿಗೆ ಒಂದು ಖುಷಿ ಸಿಗುತ್ತಲ್ಲ. ಸೊ ಇದೆಲ್ಲ ನನಗೆ ನನ್ನ ಕಥೆಯಿಂದಾಗಿಯೇ ಸಿಕ್ಕಿದ್ದು. ಸೊ ಹಾಗಾಗಿ ತುಂಬ ಜನ ಪರಿಚಯ ಆದರು. ನನಗೀಗ ನನ್ನ ಕಥೆನ ಓದ್ತಿರೋ ತುಂಬ ಜನ ನಂಗೆ ಪರಿಚಯ ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ಅವ್ರ ಕಥೆನ ಓದಿ ನನಗೆ ಹೇಳ್ತಿದ್ದಾರೆ ಹೀಗೆ ಚೆನ್ನಾಗಿದೆ ಹಾಗಿದೆ ಅಂತ. ಸೊ ಹಾಗಾಗಿ ಕಥೆಯಿಂದಾಗಿ ನನಗೆ ಇದನ್ನ ಅಂದರೆ ಬಾಂಧವ್ಯ ತುಂಬ ಬೆಳೆದಿದೆ, ನನ್ನ ಪ್ರಪಂಚ ದೊಡ್ಡದಾಗಿದೆ ಅಂತ ಅನ್ಕೋತೇನೆ. ಖಂಡಿತವಾಗಿ ನೀವು ಕೇಳುವಾಗ ಖುಷಿ ಆಗ್ತದೆ. ಬಹುಶಃ ಯಾರಾದ್ರೂ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಬರಿಬೇಕಂತ ಆಸೆ ಇದ್ದವರಿಗೆ ಖಂಡಿತವಾಗಿ ನೀವು ಒಂದು ಸ್ಫೂರ್ತಿ ಆಗ್ತೀರಿ. ಸೊ ಈ ನಿಮ್ಮ ಏನ್ ಹೇಳುವಂಥದ್ದು, ಈ ಕಥೆಗಳ ಜರ್ನಿ ಹೀಗೆ ಮುಂದುವರಿಲಿ ನಾವು ಕೂಡ ಹಾರೈಸ್ತೇವೆ. ಈಗ ನಿಮ್ಮ ನಾಟಕ ಕ್ಷೇತ್ರಕ್ಕೆ ಬರುದು ಅಂತಾದ್ರೆ ಅದು ಹೇಗೆ ಆರಂಭ ಆಯಿತು? ಶಾಲೆಯಲ್ಲಿರುವಾಗ ಎಲ್ಲ ಮಕ್ಕಳು ಪ್ರತಿಭಾ ಕಾರಂಜಿ ಸೇರ್ತಾರಲ್ಲ, ಹಾಗಾಗಿ ನಾನು ಪ್ರತಿಭಾ ಕಾರಂಜಿಯಲ್ಲಿ ನಾಟಕ ಮಾಡಿದವ. ಮತ್ತು ಮನೆಯಲ್ಲಿ ಅಂದರೆ ಯಾವುದರಲ್ಲಾದ್ರೂ ಸೇರಬೇಕಿತ್ತು. ಒಂದೇ ಮನೆಯಲ್ಲಿ ಬರೀ ಕೂತ್ಕೊಂಡು ಓದೋದು ನನಗೂ ಇಷ್ಟ ಇರಲಿಲ್ಲ. ಭಾಷಣ ಮಾಡೋದಕ್ಕೆ ಹೋಗೋದು, ಹಾಡೋದಕ್ಕೆ, ಎಲ್ಲದಕ್ಕೂ ಸೇರುವುದೇ. ನಾನು ಕೆಲವು ಸಲ ಹೇಗೆ ಅಂತ ಹೇಳಿದರೆ ನನಗೆ ಆಗೋದಿಲ್ಲ ಅಂತ ಗೊತ್ತಿದ್ರು ಸೇರ್ತೇನೆ. ಆಗ ನನಗೆ ಗೊತ್ತಾಗುತ್ತಲ್ಲ ನನ್ನಿಂದ ಅದು ಆಗುತ್ತಾ ಇಲ್ವಾ ಅಂತ. ನಾವು ಟ್ರೈ ಮಾಡದಿದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದಕ್ಕೆ ನಾಟಕಕ್ಕೆ ಸೇರಿದೆ ಪ್ರತಿಭಾ ಕಾರಂಜಿ. ಅಲ್ಲಿ ನಾಟಕ ಮಾಡ್ತಾ ಇರುವಾಗ ಸರ್ನವರು ಹೇಳಿದ್ರು, ನೀನು ನಾಟಕ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ಯಾ, ಸ್ವಲ್ಪ ಹೊರಗಡೆ ಎಲ್ಲರೂ ಇದ್ದರೆ ಟ್ರೈ ಮಾಡು ಅಂತ. 10ನೇ ಕ್ಲಾಸ್ವರೆಗೂ ಆ ಅವಕಾಶ ಸಿಗಲಿಲ್ಲ. PUC SDM ಕಾಲೇಜ್ ಉಜಿರೆಯಲ್ಲಿ ಜಾಯ್ನ್ ಆದೆ. ಆ ಕಾಲೇಜಲ್ಲಿ ಜಾಯ್ನ್ ಆದಾಗ ನನ್ನ ಮೊದಲ ಗುರುಗಳು ನವೀನ್ ಎಡಮಂಗಲ ಅಂತ, ಅವ್ರ ಜೊತೆ ನಾಟಕ ಮಾಡೋ ಅವಕಾಶ ಸಿಕ್ತು. ಅವರು ನಾಟಕವನ್ನು ಕಲಿಸೋದಕ್ಕೆ ಆರಂಭ ಮಾಡಿದ್ರು. 1 ವರ್ಷ ಆಗ್ತಾ ಇರುವಾಗ ಒಂದು ಸಣ್ಣ ಆಕ್ಸಿಡೆಂಟಲ್ಲಿ ಅವ್ರು ತೀರಿ ಹೋದರು. ಅದು ನಾವು ನಾಟಕ ಮಾಡ್ತಾ ಇರುವಂಥ ದಿನ. ಅದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ ಶೇಕ್ಸ್ಪಿಯರಿಂದು ಕಾಮಿಡಿ ನಾಟಕ. ಅವ್ರ ಊರಲ್ಲಿ ನಾಟಕ ಮಾಡ್ತಾ ಇದ್ವಿ.
ಅದು ಅಂದರೆ ತುಂಬ ಅಂದರೆ ವಿರೋಧಾಭಾಸ ಅಂತ ಕರೀತಾರೆ. ಸರ್ ಆ ದಿನವೇ ತೀರು ಹೋಗಿದ್ದಾರೆ, ನಮ್ಮನ್ನು ಕರ್ಕೊಂಡು ಬರೋ ದಾರಿಲಿ. ಅವರನ್ನು ಅಲ್ಲಿ ಚಿತೆ ಉರಿಯುವಾಗ ನಾವಿಲ್ಲಿ ಹಾಸ್ಯ ನಾಟಕ ಮಾಡ್ತಾ ಇದ್ವಿ, ಸ್ಟೇಜಲ್ಲಿ ಎಲ್ಲರೂ ಹತ್ಕೊಂಡು ನಾಟಕ ಮಾಡ್ತಾ ಇದ್ವಿ. ಅದೊಂಥರ ವಿರೋಧಾಭಾಸದ ನನ್ನ ಘಟನೆ. ಹಾಗಾಗಿ ಅವರಿಂದಾಗಿ ಪ್ರೇರಣೆ ತಗೊಂಡು ನಾನು ನಾಟಕವನ್ನು ಮುಂದುವರೆಸಿದ್ದು. ಆನಂತರ ಅಲ್ಲಿಂದ ನಾಟಕ ಕಾಲೇಜಲ್ಲಿ ಕಾಂಪಿಟೇಷನ್ಸ್ಗಳಿತ್ತು, ಫೆಸ್ಟ್ಗಳಿಗೆ ಹೋದ್ವಿ. ಐ ಥಿಂಕ್ ಕುರುಕ್ಷೇತ್ರ ಯೂನಿವರ್ಸಿಟಿ ದಿಲ್ಲಿಯಲ್ಲಿ ಸ್ಕಿಟ್ ಕಾಂಪಿಟೇಷನಲ್ಲಿ ವಿನ್ ಆದ್ವಿ. ಫಸ್ಟ್ ಟೈಮ್ ಮಂಗಳೂರು ಯೂನಿವರ್ಸಿಟಿಗೆ ಸ್ಕಿಟ್ಟಲ್ಲಿ ಪ್ರೈಸ್ ಬಂದದ್ದು. ಹಾಗೆ ಅದಾದ ನಂತರ ಮತ್ತೆ ಅದು ಮುಂದುವರಿತಾ ಬಂತು. ನೀನಾಸಾಮ್ನಲ್ಲಿ 1 ತಿಂಗಳ ರಂಗ ಶಿಕ್ಷಣ ಅಭ್ಯಾಸವನ್ನು ಮುಗಿಸಿದೆ. ಆಮೇಲೆ ಡಾಕ್ಟರ್ ಶ್ರೀಪಾದ್ ಭಟ್ ಸರ್ ಜೊತೆ ಒಂದಷ್ಟು ವರ್ಷ ಕೆಲಸ ಮಾಡ್ತಾ ಬಂದೆ. ಕಾವ್ಯರಂಗ ಅಂತ ಒಂದು ನಾಟಕವನ್ನು ತುಂಬ ಶಾಲೆಗಳಲ್ಲಿ ಪ್ರಯೋಗ ಮಾಡಿದ್ವಿ. ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಬಂದು ಈಗ ಸದ್ಯಕ್ಕೆ ಅಭಿನಯ ಕಲಾವಿದರು ಉಡುಪಿ ಅನ್ನೋ ಒಂದು ಟೀಮಲ್ಲಿ ತುಳು ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದೇನೆ. ಮಣಿಪಾಲಲ್ಲಿ ಸಂಗಮ ಕಲಾವಿದರು ಅಂತ ಆ ತಂಡದಲ್ಲಿ ಒಂದಷ್ಟು ಸಮಯ ಕೆಲಸ ಮಾಡಿದ್ದೇನೆ. ಹಾಗೆ ಸೊ ಈಗ ನೀವು ಮಿಡ್ ಸಮ್ಮರ್ ನೈಟ್ಸ್ ಹೇಳಿದ್ದು ಆಗಿರ್ಬಹುದು ಅಥವಾ ಕಾವ್ಯ ಅದು ಹೇಳಿದ್ರಿ, ಅದಕ್ಕೂ ಕಂಪೇರ್ ಮಾಡಿದ್ರೆ ಈಗ ನೀವು ಮಾಡುವಂತಹ ತುಳು ನಾಟಕಗಳು ಅದಕ್ಕೊಂದು ಬಹಳಷ್ಟು ಡಿಫ್ರೆನ್ಸ್ ಇದೆ. ಸೊ ಅದು ನಿಮ್ಗೆ ಹೇಗೆ ಅಂದ್ರೆ ನೀವು ಅದನ್ನೇ ಮಾಡ್ತಾ ಬಂದದ್ದು ಕಾರಣ ಇದಕ್ಕೆ ಹೋಗ್ಲಿಕ್ಕೆ ಹೇಗೆ ನೀವು ಹೇಗೆ ಆಯ್ತು, ಅದು ಆ ಪ್ರೋಸೆಸ್ ಹೇಗೆ ಆಯ್ತು? ಓಕೆ, ಹೋಗ್ಲಿಕ್ಕೆ ಅಂತಂದ್ರೆ ನನಗೆ ಅದು ಒಂದು ಸ್ವಲ್ಪ ನಾಟಕದ ಇದೇ ಬೇರೆ ಇದರದ್ದೇ ಬೇರೆ. ಇದ್ರಲ್ಲಿ ನಾವು ಪ್ರತಿದಿನ ಹೇಗೆ ಬದುಕ್ತೀವೋ ಹಾಗೆ ಮಾಡ್ತಾ ಹೋಗಬೇಕು. ಮತ್ತೆ ಆ ದಿನ ಏನು ಕೇಳುತ್ತಾ ನಾವು ಹಾಗೆ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದಷ್ಟು ದಿನ ನನಗೊಂದು ಸ್ವಲ್ಪ ನಾನು ಅದೇ ಆ ನಾಟಕ ಥರನೇ ಮಾಡುತ್ತಾ ಇದ್ದೆ. ನೋಡುವಾಗ ದಿನೇಶ್ ಅತ್ತವರ್ ಸರ್ ಧೀರಜ್ ಹೀಗಲ್ಲ, ಸ್ವಲ್ಪ ಹೀಗೆ ಮಾಡು ಅನ್ನೋದನ್ನು ಹೇಳಿದರು. ಮತ್ತು ಜೊತೆಗೆ ನಿಂತದ್ದು ಕಾರ್ತಿಕ್ ಅಣ್ಣ ಆಗಿರ್ಬೋದು, ವಿಕ್ರಮ್ ಅಣ್ಣ ಆಗಿರ್ಬೋದು, ಇವರೆಲ್ಲ ಜೊತೆಗೆ ನಿಂತು ಸ್ವಲ್ಪ ಬದಲಾಯಿಸ್ತಾ ಬಂದರು. ಹಾಗಾಗಿ ನನಗೆ ಇದಕ್ಕೆ ಒಗ್ಗಿಕೊಳ್ಳಿಕ್ಕೆ ಈಸಿ ಆಯಿತು. ಸುತ್ತಮುತ್ತ ಇದ್ದವರು ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಹೋದಾಗ ಬದಲಾಗ್ಬೋದಲ್ಲ. ಹಾಗಾಗಿ ಬದಲಾಗ್ತಾ ಈಗ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ನಾಟಕ ಮಾಡೋದಕ್ಕೆ ಅಂತ. ಸೊ ಈಗ ಪ್ರಸ್ತುತ ಶಾಂಭವಿ ಅನ್ನುವಂತಹ ನಾಟಕ ಮಾಡ್ತಿದ್ದೀರಿ. ಸೊ ಇದರಲ್ಲಿ ಹೇಗಿದೆ ನಿಮ್ಮ ಪಾತ್ರ? ಪಾತ್ರ ತುಂಬ ಚೆನ್ನಾಗಿದೆ, ಮತ್ತೆ ಒಂದು ತುಂಬ ಖುಷಿ ಇದೆ. ಅಂದರೆ ನಾನು ಯಾರು ಅಂತ ಅರ್ಥ ಆಗಬೇಕು ಅಂತಿದ್ರೆ ನಾಟಕ ಪೂರ್ತಿ ನೋಡಬೇಕು. ಅಲ್ಲಿಯವರೆಗೂ ನಾನೇನು ಅಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಆ ಥರದ್ದು ಒಂದು ಕ್ಯಾರೆಕ್ಟರ್. ಹಾಗಾಗಿ ಆ ಕ್ಯಾರೆಕ್ಟರ್ ಬರ್ದಿರೋದಕ್ಕೆ ಅಂದರೆ ರೈಟರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನಗೆ ಹೇಗೆ ಬೇಕು ಹಾಗೆ ಅದನ್ನು ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್. ಸೊ ಹಾಗಾಗಿ ಹೊಸ ಥರದಲ್ಲಿ ಒಂದು ಅವಕಾಶ, ಒಂದಷ್ಟು ಜನರಿಗೆ ಗೊತ್ತಾಗಿದೆ ನಾನು ಯಾರು ಅನ್ನೋದು. ಸೊ ಅದೊಂದು ಅವಕಾಶ ನನಗೆ ಈ ನಾಟಕದಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಸೊ ಓಕೆ, ನಿಮ್ಮ ಜೊತೆಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಧೀರಜ್ ಅವರ ಜೊತೆಗೆ ಇನ್ನು ಸಾಕಷ್ಟು ಮಾತನಾಡಲಿಕ್ಕಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿ, ಸಾಹಿತಿ, ಬರಹಗಾರ ಅಂತ ಹೇಳ್ಬಹುದು ಧೀರಜ್ ಅವರು. ಬನ್ನಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಹುಶಃ ನೋಡ್ತಾ ಇರುವವರಿಗೂ ಎಲ್ರಿಗೂ ಅನ್ನಿಸ್ತಾ ಇರ್ಬೋದು, ನಂಗೆ ಕೂಡ ಆಸೆ ಆಗ್ತದೆ. ಈಗ ಅಷ್ಟು ಕಥೆಗಳಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನ ನಮಗೋಸ್ಕರ ಹೇಳ್ಬೋದಾ? ಹೇಗೂ ನೀವು ಕಲಾವಿದರು, ಕಥೆಯನ್ನ ಚಂದ ಅಭಿನಯಿಸ್ತೀರಿ. ಸೊ ನಮಗಾಗಿ ಯಾವ್ದಾದ್ರು ಒಂದು ಕತೆ ಯಾವ್ದು ಆಗಿರ್ಬಹುದು. ಅಷ್ಟು ನೆನಪಿಲ್ಲ, ಪ್ರಯತ್ನ ಆಯ್ತಾ. ಸಮುದ್ರ ತೀರದಲ್ಲಿ ಪವಿತ್ರ ಕುಳಿತಿದ್ಲು. ಪವಿತ್ರ ಕುಳಿತುಕೊಂಡು ಸಮುದ್ರದ ಅಲೆಗಳನ್ನು ದಿಟ್ಟಿಸ್ತಾ ಕೂತಿದ್ಲು. ಅವಳು ಇದಕ್ಕಿಂತ 1 ವರ್ಷದ ಹಿಂದೆ ಅವಳ ಗಂಡ ಮತ್ತು 2 ಜನ ಮಕ್ಕಳು ಆ ಸಮುದ್ರದ ತೀರಕ್ಕೆ ಬಂದುಕೊಂಡು ಸಮುದ್ರದ ತೀರದ ಸಂಭ್ರಮವನ್ನು ಅನುಭವಿಸ್ತಾ ಇದ್ದರು. ಅವತ್ತು ಅವಳ ಗಂಡ ಭರತನ ಹುಟ್ಟಿದ ದಿನ. ಹಾಗಾಗಿ ಖುಷಿಯನ್ನು ಅನುಭವಿಸ್ತಾ ಇದ್ಲು. ಇವಳು ದೂರದಲ್ಲಿ ನಿಂತು ಗಂಡ ಮತ್ತು ಮಕ್ಕಳು ಆಟ ಆಡೋದನ್ನು ನೋಡ್ತಾ ಇದ್ದಾಳೆ. ದೂರದಿಂದ ಅಲೆಯೊಂದು ಏರಿ ಬಂದು ಈ 3 ದೇಹಗಳನ್ನು ತನ್ನ ಒಡಲಿಗೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ತಿರುಗಿಸಿದ್ದು ಜೀವವಿರದ 3 ದೇಹಗಳನ್ನು ಮಾತ್ರ. ಇವಳಿಗೆ ಏನು ಮಾಡೋದಕ್ಕೂ ಗೊತ್ತಾಗಲಿಲ್ಲ. ಅದಾದ 1 ವರ್ಷದ ನಂತರ ಮತ್ತೆ ಅದೇ ಸಮುದ್ರ ತೀರದಲ್ಲಿ ಬಂದು ಕುಳಿತುಕೊಂಡು ಕಣ್ಣೀರನ್ನು ಇಳಿಸ್ತಾ ಇದ್ದಾಳೆ. ಮರಳಿನೊಳಗೆ ಕಣ್ಣೀರು ಇಂಗುತ್ತಾ ಇದೆ. ತೀರದ ನೆನಪುಗಳನ್ನು ತೀರದ ಬಳಿ ತೀರುವವರೆಗೂ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಪವಿತ್ರ. ಸೊ ಬಹುಶಃ ಕೇಳುವಾಗ ಆ ಎಕ್ಸ್ಪೀರಿಯನ್ಸ್ ಏನಾಗ್ತದೆ ನೋಡುವವರಿಗೂ ಹಾಗೆ ಆಗಿರಬಹುದು. ಸೊ ಮೊದಲ ಕತೆ ಹೇಗಿತ್ತು ಅಂದ್ರೆ ಇವತ್ತಿನ ಅಂದ್ರೆ ಈ ಹೊತ್ತಿನ ಕತೆ ಹೇಗಿರಬಹುದು? ಸೊ ಈಗ ಒಂದಷ್ಟು ಜನರಿಗೆ ನೀವು ಹೇಳಿದ್ರೆ ರೀಚ್ ಆಗಿದೆ ಅಂತ. ಈಗ ಪುಸ್ತಕಗಳನ್ನ ಯಾರಾದರೂ ಅಂದ್ರೆ ಎಲ್ಲರ ಮೊಬೈಲ್ ಆಕ್ಸೆಸ್ ಇರೋದಿಲ್ಲ, ಅಥವಾ ನೀವು ಕಳಿಸೋದವರಿಗೆ ಸಿಗ್ಲಿಕ್ಕಿಲ್ಲ. ಸೊ ಈಗ ಒಂದು ರಿಲೀಸ್ ಆದ ಪುಸ್ತಕವನ್ನ ಓದಬಹುದು, ಎಲ್ಲಿ ಏನು ಅಂತ ಯಾರಿಗಾದ್ರೂ ಡೌಟ್ ಇದ್ರೆ ಹೇಗೆ? ಇದನ್ನು ನನಗೆ ಮೊದಲು ಸಲ ಏನಾಗಿತ್ತು ಅಂತ ಹೇಳಿದ್ರೆ, ಕಾತ್ಯಾನಿ ಕುಂಜಿಬಿಟ್ಟು ಮೇಡಮ್ ಅವರು ನನಗೆ ಇದರದ್ದು ಮುನ್ನುಡಿ ಬರ್ಕೊಟ್ಟರು. ಅವ್ರು ಹೇಳಿದರು, ಈ ಕಥೆಯನ್ನು ನೀನೇನಾದರೂ ಕರ್ನಾಟಕ ಪುಸ್ತಕ ಪ್ರಾಧಿಕಾರಕ್ಕೆ ಕಳಿಸು, ಅದರಲ್ಲಿ ಯುವ ಬರಹಗಾರರಿಗೆ ಅವ್ರು ಆಯ್ಕೆ ಮಾಡ್ತಾರೆ ಅಂತ. ನಾನು ಕಳಿಸಿದ್ದೆ, ಯೋಚನೆ ಕೂಡ ಬಿಟ್ಟಿದ್ದೆ. ಅದು ಆಯ್ಕೆ ಆಯಿತು. ಉಡುಪಿಯಿಂದ 2 ಜನವೇನೋ ಆಯ್ಕೆ ಆಯಿತು ನಮ್ಮದು ರಾಜ್ಯ ಮಟ್ಟದಲ್ಲಿ. ಅವ್ರು ಆಯ್ಕೆ ಆದಾಗ ಅವರೇ 15,000 ದುಡ್ಡು ಕೊಡ್ತಾರೆ. ಕೊಟ್ಟು ಪುಸ್ತಕವನ್ನು ಪ್ರಿಂಟ್ ಮಾಡಲಿಕ್ಕೆ ಹೇಳ್ತಾರೆ. ನನಗೊಂದು
35,000 ಏನೋ ಖರ್ಚಾಯಿತು ಅದರದ್ದು ಒಟ್ಟು ಪುಸ್ತಕ ಇದು ಪ್ರಿಂಟ್ ಆಗಿ ಬಿಡುಗಡೆ ಆಯಿತು, ಸೇಲ್ ಮಾಡೋದಕ್ಕೆ ಆರಂಭ ಮಾಡೋದು, ತುಂಬ ಜನರಿಗೆ ರೀಚ್ ಆಗ್ತಾ ಇದೆ. ಸದ್ಯಕ್ಕೆ ಈ ಪುಸ್ತಕ ನನ್ನ ಹತ್ರ ಇದೆ, ಮತ್ತು ಇಲ್ಲಿ ಉಡುಪಿಯಲ್ಲಿ ಸೀತಾ ಬುಕ್ ಹೌಸಲ್ಲಿ ಇದೆ. ಬೇರೆ ಎಲ್ಲೂ ನನಗೆ ಬೇರೆ ಅವ್ರ ಹತ್ರ ಕೊಡಬೇಕು ಅದರ ಬಗ್ಗೆ ನನಗೂ ಅದರ ಬಗ್ಗೆ ಏನು ಯೋಚನೆಗಳಿಲ್ಲ, ಮಾಹಿತಿಗಳಿಲ್ಲ, ಎಂಥದ್ದು ಇಲ್ಲ. ಈಗ ಸದ್ಯಕ್ಕೆ ನನ್ನ ಹತ್ರ ಇದೆ. ಯಾರು ನನ್ನನ್ನು ಹೇಳ್ತಾರೆ ನಾನು ಅವರಿಗೆ ಆ ಪುಸ್ತಕವನ್ನು ತಲುಪಿಸ್ತೇನೆ. ಸೊ ಈಗ ಒಂದು ಕತೆ ಕೇಳಿದ್ರಿ, ನಿಮ್ಗೂ ಕೂಡ ತುಂಬಾ ಕತೆಗಳನ್ನ ಓದ್ಬೇಕು ಅಂತ ಇದ್ರೆ ಹೇಳಿದ್ರು ಸೀತಾ ಬುಕ್ ಹೌಸ್ ಅಲ್ಲಿ ಇದೆ ಅಂತೆ. ಮತ್ತೆ ಇಲ್ಲಾದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಿ ಓದಿದ್ರೆ ಬಹುಶಃ ಸಾಹಿತ್ಯದ ಅಭಿರುಚಿ ಯಾರಿಗಾದ್ರೂ ಹುಟ್ಟಿಕೊಳ್ತದೆ. ಯಾಕಂದ್ರೆ ತುಂಬಾ ಲೆಂತಿ ಸ್ಟೋರೀಸ್ ಅಥವಾ ಉದ್ದ ಕಾದಂಬರಿಗಳನ್ನ ಓದುವಾಗ ಹೊಸತಾಗಿ ಓದುವವರಿಗೆ ಅಷ್ಟೊಂದು ಕೂಡಲೇ ಅದು ಹಿಡಿಸ್ಲಿಕ್ಕಿಲ್ಲ, ಅಂದ್ರೆ ಓದ್ಲಿಕ್ಕೆ ಅದು ಕಷ್ಟ ಆಗಬಹುದು. ಬಟ್ ಇಂತಹ ಒಂದು ಸಣ್ಣ ಕಥೆಗಳನ್ನ ಓದುವಾಗ ಅವರಿಗೂ ಕೂಡ ಓದುವ ಖುಷಿ ಆದ್ರೂ ಗೊತ್ತಾಗಬಹುದು ಸಾಹಿತ್ಯದ ಬಗ್ಗೆ. ಒಂದ್ಸಲ ಅನ್ಕೊಂಡಿದ್ದೆ, ಅಂದ್ರೆ ಈಗ ಬರಿತಾ ಇದ್ದೇನಲ್ಲ ಪ್ರತಿದಿನ, ಮೊದಲ 100 ಕತೆ ಮಾತ್ರ ಪುಸ್ತಕ ಮಾಡಿದ್ದು, ಇನ್ನು ಉಳಿದದನ್ನು ಪುಸ್ತಕ ಮಾಡುವ ಅಂತ. ಮತ್ತೆ ನನಗೆ ಯೋಚನೆ ಆಯ್ತು, ಅಂದ್ರೆ ಯಾರು ಪ್ರತಿದಿನ ಓದ್ತಾರಲ್ಲ ಅವರು ಮತ್ತೆ ಪುಸ್ತಕವನ್ನು ಯಾಕೆ ಖರೀದಿಸ್ತಾರೆ? ಯಾಕಂದ್ರೆ ಒಂದು ಸಲ ಓದಿರ್ತಾರೆ, ಇದೇನು ಜೀವನ ಪೂರ್ತಿ ಓದುವಂತ ದೊಡ್ಡ ಕಾದಂಬರಿ ಅಲ್ಲ, ಒಂದ್ಸಲ ಓದಿ ಇಷ್ಟಪಟ್ಕೊಂಡು ಬಿಡುವಂತದ್ದು. ಆಗ ನಾನೇನು ಯೋಚನೆ ಮಾಡಿದೆ ಅಂದ್ರೆ, ಇನ್ನು ಉಳಿದದನ್ನ ಪುಸ್ತಕ ಮಾಡೋದು ಬೇಡ, ಇದು ಹೀಗೆ ಇರಲಿ, ಅಂದ್ರೆ ಆನ್ಲೈನ್ ನಲ್ಲಿ ಹೇಗೆ ಇರುತ್ತೋ ಹಾಗೆ ಇರಲಿ, ಪುಸ್ತಕಕ್ಕೆ ಅಂತ ಹೇಳಿ ಇನ್ನೊಂದು ತರದ ಬರವಣಿಗೆ ಆರಂಭ ಮಾಡುವ ಅಂತ. ಈಗ ಇನ್ನೊಂದು ಅಂದ್ರೆ ಜೀವನ ಪ್ರೀತಿ ಸಮಥಿಂಗ್ ಏನು ಹೆಸರು ಇನ್ನೂ ಇಡ್ಲಿಲ್ಲ, ಆ ಒಂದಷ್ಟು ಬರವಣಿಗೆ ಆರಂಭ ಮಾಡಿದೆ. ಇನ್ನೊಂದು 4-5 ಕತೆಗಳು ಸಿಕ್ಕಿಬಿಟ್ರೆ ಅದೊಂದು ಪುಸ್ತಕ ಆಗುತ್ತೆ. ಇನ್ನೊಂದು ನಾಟಕ ಮತ್ತೊಂದು ಕಾದಂಬರಿ ಆರಂಭ ಮಾಡಿದ್ದೇನೆ. ಆದ್ರೆ ಈ ಕೆಲಸದ ನಡುವೆ ಅದಕ್ಕೆ ಅಂತ ಒಂದಷ್ಟು ಸಮಯ ಸಿಗಬೇಕಲ್ಲ, ಅದು ಏನೋ ಕೇಳ್ತಾ ಇರುತ್ತಲ್ವಾ. ಸೊ ಹಾಗಾಗಿ ಅದು ಆಗಿಬಿಟ್ರೆ ನನಗೊಂದು ಆಸೆ ಇತ್ತು, ಅಂದ್ರೆ ಏನಾದ್ರು ಒಂದೇ ದಿನ 11-15 ಬುಕ್ ಎಲ್ಲ ರಿಲೀಸ್ ಮಾಡಿಸ್ಬೇಕು. ಆದ್ರೆ ಅಷ್ಟು ನಮಗೆ ಸಮಯ ಕೊಡಕ್ಕೆ ಆಗ್ತಾ ಇಲ್ಲ. ಸಮಯ ನಾವು ಮಾಡ್ಕೋತಾ ಇಲ್ಲ, ಕೊಡ್ತಾ ಇಲ್ಲ ಅಲ್ಲ, ನಾವು ಸಮಯ ಮಾಡ್ಕೊತಾ ಇಲ್ಲ. ಸೊ ಹಾಗಾಗಿ ಆ ಸಮಯವನ್ನು ಮಾಡಿಕೊಂಡು ನೋಡುವ ಇನ್ನೊಂದಷ್ಟು. ಸೊ ನಿಮ್ಮ ಆ ಕನಸು ಬೇಗ ನೆರವೇರಲಿ, ಮತ್ತೆ ಆಮೇಲೆ ಮತ್ತೆ ಬಂದು ಸ್ಪಂದನದಲ್ಲಿ ಮತ್ತೆ ಮಾತನಾಡುವ ನಾವು ಅದರ ಬಗ್ಗೆ. ಸೊ ಈಗ ಸ್ಟೇಟಸ್ ಕಥೆಗಳು ಹೆಸರೇ ಒಂಥರ, ನೀವಾಗ ಹೇಳಿದಾಗೆ ಸ್ಟೇಟಸ್ ನೋಡುವ ಕಾರಣ ಆ ಹೆಸರುಗಳು ಬಂತು ಅಂತ ಯಾವತ್ತಾದ್ರೂ ಯಾರಾದ್ರೂ ಹೇಳಿದ್ದಿದ್ಯಾ? ಅಂದ್ರೆ ನಾನು ಕೇಳ್ಪಟ್ಟೆ, ಈಗ ಆರಂಭ ಮಾಡುವಾಗ ಎಲ್ಲದಕ್ಕೂ ಒಂದಷ್ಟು ಕೊಂಕು ಮಾತಾಡೋರು ಇದ್ದೇ ಇರ್ತಾರೆ, ಎಂತ ಮಂಡಾದ ಮದ್ವೆ ಮಾರೆಂಬೆ ಅಂತ, ಇದು ಎಲ್ಲದಕ್ಕೂ ಇರ್ತದೆ. ಅದು ನೀವು ಕತೆ ಅಥವಾ ನಾಟಕ ಏನೂ ಅಲ್ಲ, ಎಲ್ಲದಕ್ಕೂ ಹಾಗೆ ಒಂದು ಮಾಡುವಾಗ ಆರಂಭ ಮಾಡುವಾಗ ಒಂದಷ್ಟು ಬೇಡದ ಮಾತುಗಳನ್ನು ಆಡುವವರು ಇರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು? ಖಂಡಿತವಾಗಿ ಇದ್ದಿರ್ತದೆ, ಬಟ್ ಹೇಗಿತ್ತು? ಅಂದ್ರೆ ಯಾವತ್ತು ಹೀಗೆ ಸಿಗ್ಲಿಲ್ಲ, ಫೇಸಿಗೆ ಸಿಗ್ಲಿಲ್ಲ, ಕಿವಿಗೆ ಸಿಕ್ಕಿದ್ದು. ನಮಗೆ ಹೆಚ್ಚಾಗಿ ಮುಖಕ್ಕೆ ಸಿಗೋದಕ್ಕಿಂತ ಕಿವಿಗೆ ಸಿಗೋದು ಜಾಸ್ತಿ ಅಲ್ಲ. ಹಾಗೆ ಸಿಕ್ಕಿತ್ತು ಏನಂದ್ರೆ, ಇದು 4 ದಿನ 5 ದಿನ ಹಂಗೆ ಅನ್ಕೊಂಡಿದ್ರು ತುಂಬಾ ಜನ. ನನಗೆ ಅದು ಚಾಲೆಂಜ್ ಆಗಿತ್ತು. ಅಂದ್ರೆ ನಾನು 4 ದಿನ ನನ್ನದೊಂದು ಅಭ್ಯಾಸ, ಅದೊಂದು ನನಗೆ ದುರಭ್ಯಾಸ ಅಂತ ಹೇಳ್ಬೋದು. ಈ ಒಬ್ಬೊಬ್ಬರಿಗೆ ನೆಗೆಟಿವ್ ಇದೆ, ನಂಗೆ ಹೆಂಗೆ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿಬಿಡ್ತಾನೆ, ಕಂಟಿನ್ಯೂ ಮಾಡೋ ಪ್ರೊಸೆಸ್ ನನ್ನ ಹತ್ರ ಅಂದ್ರೆ ಬೈ ಬರ್ತ್ ಇಲ್ಲ ಅದು ಅಂತ ನನಗೆ ಅನಿಸಿದ್ದು. ಹಾಗಾಗಿ ಕತೆ ಮಾತ್ರ ನಾನು ಅದನ್ನು ನಿಲ್ಲಿಸಲಿಲ್ಲ, ಅದೊಂದು ಹಠದಿಂದಾಗಿ ಮುಂದುವರಿಸ್ತಾ ಹೋದ್ರೆ ಒಂದಷ್ಟು ಜನ ಇದು ಆಗ್ಲಿಕ್ಕಿಲ್ಲ, ಚೆನ್ನಾಗಿಲ್ಲ ಹಂಗೆ ಅಂತಿದ್ರು. ಆದ್ರೆ ಚೆನ್ನಾಗಿದೆ ಅಂತ ಹೇಳೋರೆ ನನ್ನ ಹತ್ರ ಸುತ್ತಮುತ್ತ ಇದ್ರು, ನನ್ನ ಹತ್ರ ಮುಖದಿಂದ ಅಂದ್ರೆ ಎದುರು ಬಂದು ಹೇಳೋರು ಅಷ್ಟು ಜನ ಇದ್ರಲ್ಲ. ಸೊ ಕಿವಿಯಲ್ಲಿ ಕೇಳೋದನ್ನು ಯಾಕೆ ಇಂಪಾರ್ಟೆಂಟ್ ಕೊಡೋದು ಅಂತ ಹೇಳಿ, ಅವರಿಗಾದ್ರೂ ಒಂದಷ್ಟು ಓದೋರು ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಆದ್ರೂ ಬರೆಯುವ ಅಂತ ಹೇಳಿ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ಹಾಗೆ. ಸೊ ಹೀಗಿರುವಾಗ ಯಾವತ್ತಾದ್ರೂ ಇಲ್ಲ ನಂಗೆ ಸಾಕು, ನಾನಿನ್ನು ಬೇಡ, ನಂಗೆ ಸಾಕಾಯ್ತು ಬರ್ದದ್ದು ಅಂತ ಅನ್ಸಿದ್ದೆ? ಅಂದ್ರೆ ನನ್ನದೀಗ ಯೋಚನೆ ಅಂತ ಇರೋದು ಅಂತ ಹೇಳಿದ್ರೆ, ನನ್ನ ಕತೆ ಯಾವತ್ತು ತಲುಪಿಲ್ಲೋ ಯಾರ ಒಬ್ಬ ವ್ಯಕ್ತಿಯ, ಈಗ ನಾನು ಎಷ್ಟು ಜನರಿಗೆ ಕಳಿಸ್ತಾ ಇದ್ದೀನೋ, ಅಪ್ಲೋಡ್ ಮಾಡ್ತಾ ಇದ್ದೀನೋ, ಯಾವತ್ತು ಅವನಿಗೆ ಆ ಇಡೀ ದಿನದಲ್ಲಿ ರೀಚ್ ಆಗಲಿಲ್ಲ ಅಂತಂದ್ರೆ ಅವತ್ತು ನಾನು ಬದುಕಿಲ್ಲ ಅಂತ ಅರ್ಥ. ಸೊ ನನ್ನ ಎಷ್ಟು ಸಾಧ್ಯ ಆಗುತ್ತೋ ಉಸಿರು ನಿಲ್ಲುವವರೆಗೂ ಬರೀಬೇಕು. ನನ್ನ ತಂಗಿಯ ಮದುವೆ ಇತ್ತು ಆ ದಿನ, ಅಂದರೆ ತಂಗಿಯ ಮದುವೆ ಅಂದರೆ ಎಷ್ಟು ಬಿಸಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ, ಆದರೂ ಬರೆದು ಯಾಕಂದರೆ ನಾನು ಒಂದ್ಸಲ ನಾನು ಡಿಸೈಡ್ ಮಾಡ್ಕೊಂಡಿದ್ದೇನೆ, ಅಂದರೆ ನನ್ನ ಕತೆ ತಲುಪಿಲ್ಲ ಅಂತಂದರೆ ನಾನು ಬದುಕಿಲ್ಲ ಅಂತ ಅರ್ಥ. ಕೆಲವು ದಿನ ಏನಾದರೆ ಮೊಬೈಲ್ ಹಾಳಾಗಿದೆ, ನನಗೆ ಕತೆ ತಲುಪಿದ್ರೆ ನಾನು ಹೇಳಿಬಿಟ್ಟಿದ್ದೇನೆ, ನಾನು ಸತ್ತೋಗಿದ್ದೀನಿ ಅಂದ್ಕೊಂಡ್ರೆ ಯಾರ್ಯಾರಿಂದಲೂ ಮೊಬೈಲ್ ಎಲ್ಲ ವ್ಯವಸ್ಥೆ ಮಾಡಿ ವಾಟ್ಸಪ್ ಎಲ್ಲ ಇನ್ಸ್ಟಾಲ್ ಮಾಡಿ ಏನೋ ಮಾಡಿಕೊಂಡು ಅವತ್ತು ಕಳಿಸ್ತಾ ಇದ್ದೇನೆ, ಒಂದು ದಿನ ಬಿಡಲಿಲ್ಲ. ಹಾಗಾಗಿ ಉಸಿರು ನಿಲ್ಲುವವರೆಗೂ ಈ ಬರವಣಿಗೆನ ಮುಂದುವರಿಸ್ತೇನೆ. ಆದರೆ ಇನ್ನೊಂದು ಥರದ ಹೊಸ ಬರವಣಿಗೆ, ಯಾಕಂದರೆ ಒಂದೇ ಜಾನರಲ್ಲಿ ಬರಿತಾ ಹೋಗಬಾರ್ದು, ಬದಲಾವಣೆ ಮಾಡಬೇಕಲ್ಲ. ಹಾಗಾಗಿ ಬೇರೆ ಥರದನ್ನು ಪ್ರಯತ್ನ ಮಾಡುವ ಅಂತ. ಇದರಿಂದಾಗಿಯೇ ನನಗೆ ಒಂದಷ್ಟು ಜನರಿಗೆ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಆಯಿತು. ನಾನು ಯಾರನ್ನಾರು ಪರಿಚಯ ಮಾಡುವಾಗ ನೀನು ಯಾರು ಅಂತ ಕೇಳಿದ್ರೆ ನನಗೆ ಒಂದು ಪುಸ್ತಕ ಕೊಟ್ಟರೆ ಅದಕ್ಕೊಂದು ಗೌರವ ಬೇರೆ ಅಲ್ವಾ. ಹಾಗಾಗಿ ಈ ಕಥೆಯಿಂದಾಗಿ ನಾನು ಒಂದಷ್ಟು ಜನರಿಗೆ ಪರಿಚಯ ಆಯಿತು ಅಂತ ಹೇಳ್ಬೋದು. ಬಹುಶಃ ಆ ಕಲ್ಪನೆ ಇದೆಯಲ್ಲ, ಅಂದ್ರೆ ನಾನು ಯಾವತ್ತು ಕತೆ ನನ್ನದು ಬರುವುದಿಲ್ಲ, ಅವತ್ತಿಗೆ ನನ್ನ ಕೊನೆಯ ಉಸಿರು ಅನ್ನುವಂಥದ್ದು ಬಹುಶಃ ಎಲ್ಲರೂ ಅದಕ್ಕಾಗಿ, ಅಂದ್ರೆ ಆ ಕಾರಣಕ್ಕಿಲ್ಲ ಕತೆ ಬೇಕು ಧೀರಜಿದ್ದು ಅಂತ ಕಾಯ್ತಾ ಇರ್ತಾರೆ. ಸೊ ಬಹುಶಃ 6 ರಿಂದ 8 ಗಂಟೆ ಒಳಗೆ ಪ್ರತಿದಿನ ನಿಮ್ಮ ಕತೆ ಬಂದಾಗಿರ್ತದೆ, ಅಪ್ಲೋಡ್ ಆಗಿರ್ತದೆ, ಕಳಿಸಿಕೊಟ್ಟಿರ್ತೀರಿ. ಸೊ ನೀವು ಆಗ ಹೇಳಿದಾಗೆ 10 ಗಂಟೆ ನೈಟ್ ನಂತರ ಕೂತು ಬರೆಯುವಂಥದ್ದು ಎಷ್ಟು ಹೊತ್ತಾಗಲ್ಲ, ಸಣ್ಣ ಕತೆ ಆದ್ರೂ ಕೂಡ ಸಮಯ ಬಹಳಷ್ಟು ಕೇಳ್ತದೆ ಅದು. ಸೊ ಹೇಗೆ ಅದು ಎಷ್ಟು ಹೊತ್ತು ತಗೊಳ್ತದೆ?
ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ನಾನು ಇಡೀ ದಿನದ ಯೋಚನೆಯಲ್ಲಿ ಸಿಕ್ಕು 15-20 ನಿಮಿಷ ಅರ್ಧ ಗಂಟೆಯಲ್ಲಿ ಮುಗ್ದು ಹೋಗುತ್ತೆ. ಕೆಲವೊಂದು ದಿನ ಎಷ್ಟು ಕೂತ್ರು ಬೆಳಿಗ್ಗೆ 3-4 ಗಂಟೆವರೆಗೂ ಕೂತ್ರು ಕತೆಗಳೇ ಬಂದಿರೋದಿಲ್ಲ, ಆದರೆ ನನಗೆ ನಿದ್ದೆ ಬರುವುದಿಲ್ಲ. ಯಾಕಂದರೆ ಮತ್ತೆ ಕತೆ ಕಳಿಸ್ಬೇಕಲ್ಲ, ಮತ್ತೆ ಯೋಚನೆ ಮಾಡಿ ಮತ್ತೆ ಹಳತಿ ಯಾವ್ದಾದ್ರು ಹುಡುಕುದು, ನಾನೆಲ್ಲ ಬರೆದಿಟ್ಕೊಂಡಿದ್ದೇನೆ ಅಂತ ಹುಡುಕಿರುವಾಗ ಯಾವುದೋ ಒಂದು ಸಣ್ಣ ಹಿಂಟ್ ಸಿಗುತ್ತೆ. ನನಗೆ ಇಷ್ಟು ಇರುವಾಗೂ ಬ್ಲ್ಯಾಂಕ್ ಆಗಲಿಲ್ಲ, ನನಗೆ ನನ್ನ ಎಳೆ ಸಿಗ್ತದೆ, ಎಳೆ ಸಿಗುತ್ತೆ, ಅದನ್ನು ಮತ್ತೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಹಾಗಾಗಿ ಅದೊಂದು ಪುಣ್ಯ ನನಗೆ ಅದು ಸಿಗ್ತಾ ಹೋಗಿರೋದು ಅಂತ ಹೇಳ್ಬೋದು. ಮತ್ತೆ ನಾನು ಅಂದರೆ ಏನೇ ಮಾಡಿದ್ರು ಎಲ್ಲದಕ್ಕೂ ನಾನೀಗ ಬದುಕ್ತಾ ಇರುವಂಥ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರಿಂದಾಗಿ ಇದೆಲ್ಲ ಸಾಧ್ಯ ಆಗಿದ್ದು. ಆ ಥರದೊಂದು ಇನ್ಸ್ಟಿಟ್ಯೂಷನ್ ಸಿಗದೇ ಇರ್ತಿದ್ರೆ, ಅಂದರೆ ನೀನು ಏನಾದರೂ ಮಾಡು ನಾವು ಜೊತೆಗಿದ್ದೇವೆ, ನಿನಗೇನಾದ್ರು ಸಹಾಯ ಬೇಕಾದರೆ ಮಾಡು ನಾವು ಜೊತೆಗಿದ್ದೇವೆ ಅಂತ ಅನ್ನೋ ಇನ್ಸ್ಟಿಟ್ಯೂಷನ್ ಜೊತೆಗೆ ಇಲ್ಲದೇ ಇರ್ತಿದ್ರೆ, ನಾನು ಈಗಲೂ ಕೂಡ ಅವ್ರು ಹೇಳ್ಬೋದಿತ್ತಲ್ಲ, ನೀನು ಇಷ್ಟು ಟೈಮ್ ಎಜುಕೇಷನ್ ಕೊಡಲೇಬೇಕು, ನೀನು ಇಲ್ಲೇ ಇರಬೇಕು, ನೀನು ಅದಕ್ಕೂ ಹೋಗಬೇಡ, ಹಾಗೆ ಮಾಡಬೇಡ ಅಂತ ಹೇಳ್ತೀರಾ, ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಸ್ಟಿಟ್ಯೂಷನ್ ಬೆನ್ನಿಗೆ ನಿಂತದ್ದಕ್ಕೆ ನನಗೇನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಹೋಯಿತು. ಸೊ ಅದಕ್ಕೆ ನಾನು ಆ ಇನ್ಸ್ಟಿಟ್ಯೂಷನ್ಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗೆ ಸೊ ಈಗ ನಾನು ಆಗ ನಿಮ್ಮ ಹತ್ರ ಕೇಳ್ಬೇಕು ಅಂದ್ಕೊಂಡಿದ್ದೆ, ಇಷ್ಟೊಂದು ಕತೆಗಳನ್ನು ಬರೆಯುವಾಗ ಒಂದು ನೆಚ್ಚಿನ ಸಾಹಿತಿ ಅಂತ ಯಾರಾದ್ರೂ ಇರ್ತದೆ ಅಂದರೆ ಅವರ ಒಂದಷ್ಟು ಬರಹಗಳು, ಅವರ ಒಂದಷ್ಟು ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿರುವಂಥದ್ದು, ಅದು ಸಾಹಿತಿಗಳೇ ಆಗಿರಬಹುದು, ಯಾರದೇ ಒಂದು ವ್ಯಕ್ತಿತ್ವ ಆಗಿರಬಹುದು, ಅವ್ರದ್ದು ಅಂತಹ ವಿಶೇಷ ವ್ಯಕ್ತಿಗಳು ಯಾರು ನಿಮ್ಮ ಜೀವನದಲ್ಲಿ? ನನಗೆ ತುಂಬ ಇಷ್ಟ ಆಗಿರೋದು ನನ್ನ ಮೊದಲ ನಾಟಕಗಳು ನವೀನ ಎಡಮಂಗಲ. ನನಗೆ ಅವರ ಲೈಫ್ ಸ್ಟೈಲ್ ಇಷ್ಟ, ಹಾಗೆ ಬದುಕಬೇಕು ಅನ್ನೋದು ಇಷ್ಟ. ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾನು ಮೊದಲು ಇಷ್ಟಪಟ್ಟದ್ದು ಎಂಡಮುರಿ ವೀರೇಂದ್ರನಾಥ್ ಅವ್ರನ್ನ ಪತ್ತೆದಾರಿ ಕತೆ, ಅದನ್ನು ನನ್ನನ್ನು ಓದಿಸ್ಕೊಂಡು ಹೋದ್ದು. ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ. ಮತ್ತು ಉಳಿದೆಲ್ಲ ಸಾಹಿತಿಗಳನ್ನು ನಾನು ಓದಿಲ್ಲ ಅಂತಲ್ಲ, ಓದಿದ್ದೇನೆ. ಆ ಕ್ಷಣಕ್ಕೆ ಇಷ್ಟ ಆಗಿದೆ, ಆದರೆ ಜೀವನ ಪೂರ್ತಿ ಅಳವಡಿಸಿಕೊಳ್ಳುವಂಥ ವಿಚಾರಗಳು ಅಂದರೆ ಅಷ್ಟು ನಾನು ಎಡಿಕ್ಟ್ ಯಾರ ಜೊತೆನೂ ಆಗಲಿಲ್ಲ. ಎಲ್ಲರದ್ದನ್ನು ಓದ್ತೇನೆ, ಪ್ರತಿಯೊಬ್ಬ ಯಾವ ಸಾಹಿತಿ ಸಿಗುತ್ತೋ, ಭೈರಪ್ಪ ಅವರು ಸಿಕ್ಕರೆ ಭೈರಪ್ಪ ಅವರನ್ನು ಎಲ್ಲರನ್ನು ಓದ್ತಾ ಹೋಗ್ತೇನೆ. ಹಾಗಾಗಿ ಎಲ್ಲರಿಂದ ವಿಷಯಗಳು ಸಿಗ್ತಾ ಹೋಗಿದೆ ಅಂತ. ಹಾಗೆ ಫಾಲೋ ಮಾಡುವಂಥದ್ದು ಅಂದ್ರೆ ಇವರನ್ನ ನಾನು ಎಂಡಮುರಿ ವೀರೇಂದ್ರನಾಥರನ್ನ ಯಾಕೋ ನನಗೆ ತುಂಬಾ ಇಷ್ಟ ಆದ್ರು ಅವರು ಅಂತ. ಬರಹ ಒಂದು ರೀತಿ, ಆ ರೀತಿ ನನಗೆ ಇಷ್ಟ ಆಯ್ತು ಅಂತ. ಸೊ ಈಗ ತುಂಬಾ ಜನ ಕರೆಕ್ಷನ್ಸ್ ಹೇಳಬಹುದು ನಿಮಗೆ. ಸೊ ಹಾಗೆ ಹೇಳಿ ಇವತ್ತಿನವರೆಗೂ ಸಪೋರ್ಟ್ ಮಾಡ್ತಾ ಇರುವವರು ಯಾರಾದ್ರೂ ಇದ್ರೆ ಅವರಿಗೆ ನಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ನಮ್ಮ ಮೂಲಕ ಅವ್ರನ್ನ ನೆನ್ಸ್ಕೊಳ್ಬೇಕು ಅಂತಿದ್ರೆ ಯಾರಾದ್ರೂ? ತುಂಬಾ ಪಟ್ಟಿಯ ತುಂಬಾ ಜನ ದೊಡ್ಡದಿದೆ. ಮೊದಲು ನಮ್ಮ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ರು ಸದಾಶಿವರಾವ್ ಸರ್ ಅಂತ. ಅವರು ಪ್ರತಿದಿನದ ಸಣ್ಣ ವಿಚಾರಗಳನ್ನು ಗಮನಿಸಿ, ಮತ್ತೆ ಅವರು ಎಲ್ಲ ಕಥೆಯನ್ನು ನನ್ನ ಸ್ಟೇಟಸ್ ಆಗಲ್ಲ, ಅವರಿಗೆ ಇದು ಜನರಿಗೆ ರೀಚ್ ಆಗಬೇಕು, ಇದು ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ಅವರು ಸ್ಟೇಟಸ್ ಹಾಕ್ತಾರೆ. ಹಾಕಿದ ನಂತರ ಅದರಿಂದ ಬಂದ ರಿಪ್ಲೈನ ಮತ್ತೆ ನಂಗೆ ಕಳಿಸ್ತಾರೆ, ಧೀರಜ್ ಎಲ್ಲ ಬಂತು ಅಂತ. ಮತ್ತೆ ನನ್ನ ಮನೆಯವ್ರ ಜೊತೆಗೆ ಹೇಗೂ ನಿಂತಿದ್ದಾರೆ. ಮತ್ತೆ ನಮ್ಮ ಚೇರ್ಮನ್ ಮಿಸ್ಸಸ್ ನಮಿತಾ ಮೇಡಮ್ ಅಂತ ಇದ್ದಾರೆ, ಅವರಿಂದಾಗಿ ತುಂಬಾ ಜನರಿಗೆ ಅವರು ಈ ಕತೆ ನಮ್ಮಲ್ಲಿರುವಂಥ ಸರ್ ಕಳಿಸೋದು ಅಂತ ಹೇಳಿ ಕಳಿಸ್ತಾರೆ. ಅವ್ರು ಹೇಳ್ತಾರೆ ಸರ್ ಇದು ಸ್ವಲ್ಪ ಹೀಗೆ ಮಾಡಿ ಅಂತ. ಮತ್ತೆ ಒಂದಷ್ಟು ಜನ ತುಂಬಾ ಜನ ಇದ್ದಾರೆ, ನಾನು ಅವರ ಹೆಸರು ನಾನೇ ಕೂತ್ಕೊಂಡು ಲಿಸ್ಟ್ ಮಾಡಿದೆ. ತುಂಬಾ ಜನ ಸಣ್ಣ ವಿಚಾರಗಳು, ಇದು ಹೀಗೆ ಮಾಡಿ, ಇದನ್ನು ಸ್ವಲ್ಪ ಹೀಗೆ ಮಾಡಿ. ಕೆಲವು ಸಲ ಅರ್ಜೆಂಟಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿರುತ್ತೆ, ಕೆಲವರು ಅದನ್ನ ಗ್ರಾಮೆಟಿಕಲ್ ಮಿಸ್ಟೇಕ್ ಅನ್ನ ಇದು ಸ್ವಲ್ಪ ತಪ್ಪಾಗಿದೆ ಅಂತ. ನನಗೆ ಕೆಲವು ಸಲ ಕಾಮಿಡಿ ಅನಿಸೋದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಆ ಒಂದು ಕಥೆನ ಓದಲಿಕ್ಕೆ ನಿಮಗೊಂದು 35 ಸೆಕೆಂಡ್ರಿಂದ 1 ನಿಮಿಷ ಬೇಕು. ನಾನು ಕತೆ ಕಳಿಸಿದ ಮರು ಸೆಕೆಂಡಿಗೆ ಲೈಕ್ ಬಂದು ಇದಿಷ್ಟುದ್ದ ಹಾರ್ಟ್ ಸಿಂಬಲ್ ಎಲ್ಲ ಕಳಿಸಿರ್ತಾರೆ. ಅವ್ರು ಕೆಲವರು ಹೆಂಗಂದ್ರೆ ಸಿಂಬಲ್ ಕಳಿಸಿರ್ತಾರೆ, ಮತ್ತೆ ಕೂತ್ಕೊಂಡು ಓದ್ತಾರೆ, ಹೀಗೆಲ್ಲ ಇರುತ್ತೆ. ಸೊ ಹಾಗೆ ಬಹುಶಃ ಏನು ಈಗಿನ ಯುವ ಪೀಳಿಗೆ ಫೋನ್ ಆಗಿರಬಹುದು, ಒಂದು ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಯೂಸ್ ಮಾಡ್ತಿದ್ದೆ, ಬಹುಶಃ ನೀವು ಅದಕ್ಕೆ ಫುಲ್ ಬೇರೆಯೇ ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮದೊಂದು ದಾರಿಯೇ ಬೇರೆ. ಸೊ ಹೀಗೆ ಒಂದು ಗ್ರೂಪ್ ಇದೆ ಅಂತ ಕೇಳ್ಪಟ್ಟೆ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಅದರಲ್ಲಿ ಕೂಡ ನೀವು ಪ್ರೋತ್ಸಾಹ ಕೊಡ್ತಿದ್ದೀರಿ ಅಂತ, ಅದ್ರ ಬಗ್ಗೆ ಅಂದ್ರೆ ಹೇಗೆ? ನಾನು ಬರಿತಾ ಇರುವಾಗ ಒಂದಷ್ಟು ಜನ ಕೇಳಿದ್ರು ನಾವೊಂದು ಟೀಮ್ ಮಾಡುವ ಅಂತ. ಆಗ್ಬಹುದು ಅಂತ ಹೇಳಿ ಅಕ್ಷರ ಪ್ರೀತಿಯ ಗೆಳೆಯರು ಅಂತ ಒಂದು ಟೀಮ್ ಮಾಡ್ಕೊಂಡ್ವಿ. ಅದಾದ ನಂತರ ಒಬ್ಬರನ್ನೇ ಬರೆಯೋದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ನನಗೆ ಯಾರು ಪರಿಚಯ ಇರ್ತಾರೆ, ನಾನೀಗ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ನನಗೆ ಅನ್ಸುತ್ತೆ ಇವ್ರ ಹತ್ರ ಥಾಟ್ ಪ್ರೊಸೆಸ್ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬನ ಹತ್ರ ಯೋಚನೆ ಇಲ್ದಿದ್ರೆ ಅವ್ನು ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ. ಯಾವನ ಹತ್ರ ಯೋಚನೆ ಇರುತ್ತೋ ಅವ್ನು ಮಾತಾಡ್ತಾನೆ. ಹಾಗಾಗಿ ನನಗೆ ಮಕ್ಕಳ ಜೊತೆ ಮಾತನಾಡುವಾಗ ಅನ್ಸುತ್ತೆ ಇವನ ಹತ್ರ ಯೋಚನೆ ಚೆನ್ನಾಗಿದೆ. ಹಾಗಿದ್ದಾಗ ಅವ್ರಿಗೆ ಹೇಳೋದು ಏನಾರು ಬರಿ, ಒಂದು ಸುಮ್ಮನೆ ಏನಾರು ಒಂದು ಟ್ರೈ ಮಾಡು ಅಂತ. ಹಂಗೆ ಬರಿತಾವ್ ನಂಗೆ ಕಳಿಸ್ತಾರೆ, ಸ್ವಲ್ಪ ಕರೆಕ್ಷನ್ ಹೇಳ್ತೀನಿ. ಮತ್ತೆ ಕೆಲವು ಸಲ ತುಂಬ ಚೆನ್ನಾಗಿ ಬರೆದಿರ್ತಾರೆ, ಅವರನ್ನು ಆ್ಯಡ್ ಮಾಡ್ತಾ ಈಗ ಗ್ರೂಪ್ ಐ ಥಿಂಕ್ ಇವತ್ತು 32-35 ಜನ ಏನೋ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಇನ್ನೊಂದಷ್ಟು ಜನ ಬರಿತಾ ಇದ್ದಾರೆ. ಯಾಕಂದರೆ ಒಂದೇ ಸಲ ಅವನ ಗ್ರೂಪಿಗೆ ಹಾಕಿಬಿಟ್ರೆ ನನಗೆ ಅವನೊಂಚೂರು ಕಂಟಿನ್ಯೂಟಿ ಅನ್ನಿಸ್ಬೇಕು. ಒಂದು 10-15 ಬರಿತಾನೆ ಅಂತ ಆದಾಗ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಅಂದ ಮೇಲೆ ಗ್ರೂಪಿಗೆ ಆ್ಯಡ್ ಮಾಡೋರು ಇದ್ದಾರೆ. ಹಾಗಿದೆ. ಸೊ ಹಾಗೆ ಅಂದ್ರೆ ಬಹುಶಃ ನೀವೀಗ ಹೇಳುವಾಗ ನಮಗೆ ಅನಿಸ್ತದೆ ಇವ್ರು ಇದನ್ನೆಲ್ಲ ಹೇಗೆ ಮಾಡ್ತಾರಪ್ಪ, ಟೀಚ್ ಮಾಡ್ಬೇಕಂದ್ರೆ ಪ್ರಿಪೇರ್ ಆಗಬೇಕು, ಮತ್ತೆ ಪ್ರಿಪೇರ್ ಆಗಿ ಟೀಚ್ ಮಾಡಿ ಪುನಃ ಎಕ್ಸಾಮ್ಸ್ ಇರ್ತದೆ, ಅದನ್ನ ಮಾಡ್ಬೇಕು, ಕರೆಕ್ಷನ್ಸ್. ಸೊ ಇದೆಲ್ಲ ಮಾಡುವಾಗ ನಿಮಗೆ ಕಾನ್ಸ್ಟೆಂಟ್ ಸಪೋರ್ಟ್, ನೀವು ಆಗ ಹೇಳಿದ್ರಿ ಪೇರೆಂಟ್ಸ್ ಅಂತ, ಅದರ ಜೊತೆಗೆ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಹಾಗೆ ಸಪೋರ್ಟ್ ಮಾಡುವವರು ಇದ್ದಾರಾ ನಿಮ್ಮ ಲೈಫಲ್ಲಿ? ಅಂದ್ರೆ
ತುಂಬಾ ಜನ ತುಂಬಾ ಇದ್ದಾರೆ. ಜನ. ಈಗ ಮೊದಲು ನನಗೆ ನಾಗರಾಜ್ ಸರ್ ಅವರು ತುಂಬಾ ಜೊತೆಗೆ ನಿಂತವ್ರು ನನ್ನ ಜೊತೆ. ಮತ್ತೆ ನನ್ನೊಂದು 5 ಜನ ಫ್ರೆಂಡ್ಸು, ಸಚಿನ್, ರೇವಂತ್, ವಿನಿಶಾ, ಆಶಾ ಅಂತ ಇವರು 4 ಜನ, ಅಂತ ನಾನು, ಮತ್ತೊಬ್ಬ ಚಿದಂಬರ ಅಂತ ಬರಿತಾ ಇರ್ತಾನೆ ಅವನೊಬ್ಬ, ಮತ್ತೆ ವಿನೋದ್ ಅಂತ, ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ. ಅವರೆಲ್ಲ ಸದಾ ಜೊತೆಗೆ ನಿಲ್ತಾರೆ, ಏನಿದ್ರು ಜೊತೆಗೆ ನಿಲ್ತಾರೆ. ಅದಾದ್ಮೇಲೆ ನನ್ನ ಇನ್ಸ್ಟಿಟ್ಯೂಷನ್ ಜೊತೆಗೆ ನಿಂತದ್ದು. ನನ್ನ ಚೇರ್ಮನ್ ಯಾವತ್ತೂ ಕೂಡ ನನ್ನನ್ನು ಬಿಟ್ಟುಕೊಡ್ಲಿಲ್ಲ. ಯಾವುದೇ ನನ್ನ ಹೊಸ ಯೋಚನೆ ಬಂದಾಗ, ಈಗ ನಾವು ತುಂಬ ಸಣ್ಣವರು, ಅವರು ತುಂಬ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡವರು, ಅವರಿಗೆ ಅನಿಸಿರ್ಬೋದು ಅಂದರೆ ಎಂತ ಯೋಚನೆ ಮಾಡ್ತಾನೆ ಅಂತ. ಆದರೆ ಒಂದು ಸಲ ಒಬ್ಬರಿಗೆ ಅವಕಾಶ ಬಿಟ್ಟು ಕೊಡ್ತಾರೆ, ಟ್ರೈ ಮಾಡು, ತಪ್ಪಿದ್ರೆ ಅವರೇ ತುಂಬ ಲಾಸ್ ಆಗುತ್ತೆ, ಆದರೂ ಕೂಡ ಇಲ್ಲ ಟ್ರೈ ಮಾಡು ಅಂತ ಬಿಟ್ಟಿದ್ದಾರಲ್ಲ, ಆ ಕಾರಣಕ್ಕೆ ನಾನೇನೋ ಹೊಸತನ್ನ ಟ್ರೈ ಮಾಡಿದ್ದೇನೆ. ಸೊ ಹಾಗಾಗಿ ಇನ್ಸ್ಟಿಟ್ಯೂಷನ್ ಗಟ್ಟಿ ನಿಂತಿದೆ, ನನ್ನ ಫ್ರೆಂಡ್ಸ್ ಜೊತೆಗೆ ನಿಂತಿದ್ದಾರೆ, ಫ್ಯಾಮಿಲಿ ನಿಂತಿದೆ. ಸೊ ಜೊತೆಗೆ ನಿಲ್ಲೋರು ತುಂಬ ಜನ ಇದ್ದಾಗ ದೊಡ್ಡ ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹಾಗೆ ಸೊ ಹೀಗೆ ನಿಮ್ಮ ಬರವಣಿಗೆಯ ಜರ್ನಿ ಮುಂದೆ ಸಾಗ್ತಾ ಇರಲಿ, ಮತ್ತೆ ನಿಮ್ಮ ಒಂದಷ್ಟು ಏನು ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಕನಸಿದೆ, ಅದು ನೆರವೇರಲಿ. ಆಮೇಲೆ ಮತ್ತೆ ಬಂದು ನಾವು ಮತ್ತೆ ಮಾತನಾಡೋಣ. ಸೊ ಇವತ್ತು ಕಲಾವಿದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತನಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು. ಬಹುಶಃ ನಮ್ಮ ಏನು ಹೇಳುವಂಥದ್ದು ಎಲ್ಲ ವೀಕ್ಷಕರಿಗೂ ಅಷ್ಟೇ ಖುಷಿಯಾಗಿರ್ತದೆ. ಯಾಕಂತಂದರೆ ಕಲಾವಿದ ಅಂದರೆ ನಾವು ಖಾಲಿ ನಾಟಕದ ನಟರನ್ನಾಗಿರ್ಬೋದು, ಸಂಗೀತ ಅಂತ ಕಲಾವಿದರನ್ನು ಪರಿಚಯ ಮಾಡ್ತಿದ್ವಿ. ಆದರೆ ಇವತ್ತು ಬರಹವನ್ನು ಕೂಡ ಒಂದು ಕಲೆಯಾಗಿ ಮೈಗೂಡಿಸಿಕೊಂಡು ಇಷ್ಟು ಕಂಟಿನ್ಯೂ ಮಾಡ್ತಾ, ಇಷ್ಟು ಅದನ್ನು ಚಂದ ರೀತಿಯಲ್ಲಿ ಜನರಿಗೆ ರೀಚ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೂ ಧನ್ಯವಾದಗಳು. ಒಂದಷ್ಟು ಮನಸ್ಸುಗಳಲ್ಲಿ ಅಕ್ಷರದ ಪ್ರೀತಿ, ನೀವಾಗ ಹೇಳಿದಾಗೆ ಆ ಪ್ರೀತಿಯನ್ನು ತುಂಬಿಸ್ತಿರುವುದಕ್ಕೆ ಕೂಡ ಧನ್ಯವಾದಗಳು. ಸೊ ಕಡೆಯದಾಗಿ ಏನಾದರೂ ಹೇಳಬೇಕು ಅಂತಿದ್ರೆ? ಈ ಅಂದರೆ ನಾನು ಇಷ್ಟವರೆಗೆ ನಂಬ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ನನ್ನ ಜೊತೆ ಒಂದು ಹವ್ಯಾಸ ಬೇಕು. ಹವ್ಯಾಸ ಯಾಕೆ ಬೇಕು ಅಂತ ಹೇಳಿದ್ರೆ, ಮುಂದೊಂದು ದಿನ ನಾನು ಯಾವುದೋ ಒಂದು ಎಜುಕೇಷನ್ ಡಿಗ್ರಿ ಪಡ್ಕೊಂಡಿರ್ತೇನೆ, ಅವತ್ತು ನನ್ನನ್ನು ಕಂಪನಿಗೆ ಜಾಯ್ನ್ ಆಗ್ತೇನೆ. ಜಾಯ್ನ್ ಆದ ದಿನ ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ, ನೀನು ಇಷ್ಟೇ ಹೊರಗೆ ಓದಿದ ಡಿಗ್ರಿಗೆ ಕೆಲಸ ಇಲ್ಲ ಅಂತ. ಹಾಗಿದ್ದಾಗ ನಾನು ಬದುಕಬೇಕು ಅಂದರೆ ನನ್ನ ಜೊತೆ ಒಂದು ಹವ್ಯಾಸ ಬೇಕಾಗುತ್ತೆ. ಹಾಗಾಗಿ ಏನೇ ಆದರೂ, ಅಂದರೆ ಈಗ ಬರವಣಿಗೆ ಅಂತಲಲ್ಲ, ಬರವಣಿಗೆ, ಹಾಡು, ನೃತ್ಯ, ಸ್ಪೋರ್ಟ್ಸ್, ಏನಾದರೂ ಒಂದು ಹವ್ಯಾಸ ಇದ್ದರೆ ನನ್ನ ಬದುಕು, ಈಗ ನಾವು ನನಗೆ ಜೀವನವೇ ಬೇಡ ಅಂತ ಅನಿಸಲ್ಲ ಅಂತ. ಈ ಥರದ ಒಂದು ಹವ್ಯಾಸ ಇದ್ದರೆ, ಇದಲ್ಲದಿದ್ದರೆ ಇನ್ನೊಂದಿದೆ ಅಂತ, ಈ ಥರದ ಹವ್ಯಾಸ ಇದ್ದಾಗ ಮತ್ತೆ ನಾವು ಹೇಳ್ತೇವೆ, ನಮ್ಮನ್ನು ಕೆಳಗೆಳೆಯೋರಿದ್ದಾರೆ, ಹಾಗೆ ನಮ್ಮ ಜೊತೆ ಅಂದರೆ ಫಸ್ಟ್ ನನಗೆ ನನ್ನ ಮೇಲೆ ನಂಬಿಕೆ ಇರಬೇಕು, ಮತ್ತು ನನ್ನ ನಂಬಿದವರು ಸುತ್ತಮುತ್ತ ಇದ್ದಾರೆ ಅನ್ನೋದು ಗೊತ್ತಿದ್ದರೆ ಬೆಳೀತಾ ಹೋಗ್ಬೋದು. ನಮಗೆ ದೊಡ್ಡ ಕಷ್ಟ ಅಂತ ಏನಿಲ್ಲ, ಮನಸ್ಸು ಬೇಕಷ್ಟೇ. ಮನಸ್ಸಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಹೊಸ ಹೊಸ ಅವಕಾಶಗಳು, ಅಂದರೆ ನಾನೀಗ ಬೆಳೀತಾ ಇದ್ದೇನೆ ಅಷ್ಟೇ, ಇನ್ನೊಂದಷ್ಟು ದೊಡ್ಡ ಯೋಚನೆಗಳಿದ್ದಾವೆ. ಸೊ ಆ ದೊಡ್ಡ ದೊಡ್ಡ ಯೋಚನೆಗಳು ಆಗ್ತಾ ಹೋಗಲಿ. ನಾನು ರೂಮಲ್ಲಿ ಒಂದು ಚಾರ್ಟ್ ಇದೆ ನಂದು. ಸೊ ಅಂದರೆ ನಾನು ಇಷ್ಟವರೆಗೆ ಹೇಳ್ಕೊಂಡಿಲ್ಲ, ಹಾಗಾಗಿ ರೂಮಲ್ಲಿ ಒಂದು ಚಾರ್ಟ್ ಇದೆ. ಆ ಚಾರ್ಟಲ್ಲಿ ಒಂದಷ್ಟು ವಿಚಾರಗಳನ್ನು ಬರೆದಿಟ್ಕೊಂಡಿದ್ದೆ, ಇದಾಗಬೇಕು ಅಂತ. ಸೊ ಈಗ ಇವತ್ತಿನ ಈ ಇಂಟರ್ವ್ಯೂ ನಂದು 8ನೇ 9ನೇದ್ದು, ಈಗ ಇವತ್ತು ಹೋಗಿ ಟಿಕ್ ಹಾಕಬೇಕು. ಸೊ ಇದು ನಂದು ಆಯಿತು. ಸೊ ಇನ್ನು ಉಳಿದದ್ದಿದೆ. ಸೊ ಹಾಗಾಗಿ ಅದು ಮುಂದುವರಿತಾ ಹೋದಾಗ ನಾನು ಪ್ರತಿದಿನ ಟಿಕ್ ಹಾಕ್ತೇನೆ, ಇದು ಆದರೆ ಕಂಪ್ಲೀಟ್ ಆದರೆ. ಸೊ ಒಂದೊಂದು ಮೈಲಿಗಲ್ಲು ಅಂತ ಕರಿತೇನೆ ನಾನು, ಇದೊಂದು ರೀಚ್ ನಂದು ಈ ಪ್ಲೇಸಿಗೆ. ಸೊ ಈ ಪ್ಲೇಸಿಗೆ ರೀಚ್ ಆಗಿದ್ದೇನೆ ಅಂತ ಈಗ ಸದ್ಯಕ್ಕೆ. ಇನ್ನು ಮುಂದೆ ರೀಚ್ ಬರೆಯುವಾಗ ಎಷ್ಟೊಂದು ಕೌತುಕ ಇರ್ತದೆ, ಮುಗಿಸುವಾಗ ಅಷ್ಟೊಂದು ಖುಷಿ ಇರ್ತದೆ, ಅಷ್ಟೊಂದು ಏನ್ ಹೇಳುವಂತದ್ದು ಸಾರ್ಥಕತೆ ಇರ್ತದೆ ಅಂತ ಹೇಳ್ಬೋದಲ್ಲ. ಸೊ ಹಾಗಾಗಿ ಆ ಮೈಲುಗಳು ಇವತ್ತು ಒಂದು ಮೈಲಿಗಲ್ಲಿಗೆ ತಲುಪಿದ್ದೇನೆ, ಈ ಸ್ಪಂದನ ವಾಹಿನಿಗೆ. ಸೊ ಸ್ಪಂದನ ವಾಹಿನಿಯಿಂದ ಒಂದಷ್ಟು ಜನರಿಗೆ ಪರಿಚಯ ಆಯಿತು. ಹಾಗಾಗಿ ಇದು ನನ್ನ 1ನೇ ಮೈಲಿಗಲ್ಲು. ಇನ್ನು ಮುಂದೆ ಒಂದಷ್ಟು ಮೈಲುಗಲ್ಲುಗಳಿದ್ದಾವೆ. ಸೊ ಆ ಮೈಲುಗಲ್ಲುಗಳು ಖಂಡಿತ ರೀಚ್ ಆಗುತ್ತೆ. ರೀಚ್ ಆಗಲ್ಲ ಅಂತ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು, ಸ್ವಲ್ಪ ಕಾಯುವ, ಮೈಲುಗಲ್ಲನ್ನ ಖಂಡಿತ ರೀಚ್ ಆಗ್ಬೋದು. ಹಾಗೆ ಸೊ ಬಹುಶಃ ನೀವು ಮಾತಾಡುವಾಗಲೇ ಅದು, ನೀವು ಮತ್ತೆ ಏನು ನಿಮ್ಮ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ಸಹ ನೀವು ಮಾತಾಡುವಾಗಲೇ ಅದೊಂಥರ ಎನರ್ಜಿ ಬಿಲ್ಡ್ ಆಗ್ತದೆ, ಆ ಒಂದು ಸ್ಫೂರ್ತಿಯನ್ನು ನಿಮ್ಮ ಮಾತಿನಲ್ಲೇ ಕೊಡ್ತೀರಿ. ಸೊ ಹೀಗೆ ನಿಮ್ಮ ಈ ಪಯಣ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಮಾತನಾಡಿದ್ವಿ ಧೀರಜ್ ಬೆಳ್ಳಾರೆಯೊಂದಿಗೆ. ಅವರ ಬಗ್ಗೆ ನಾನು ಇನ್ನೇನು ಹೇಳಬೇಕಂತಿಲ್ಲ, ನೀವೆಲ್ಲ ಕೇಳಿ ಆಗಿದೆ. ಸೊ ಇಂತಹ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮುಂದಿನ ವಾರ ನಾವು ಬರ್ತೇವೆ. ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.